ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಪ್ರಾರ್ಥನೆ ಅಂತ ಹೇಳಿದರೆ ನಾವು ಮತ್ತು ದೇವರೊಂದಿಗೆ ಸಂಬಂಧವಿಟ್ಟುಕೊಳ್ಳೋದು, ಅಂದರೆ ಮಾತನಾಡೋದು. ಒಂದು ವ್ಯಕ್ತಿ ಜೊತೆ, ಅಂದರೆ ನಮ್ಮ ಒಂದು ಫ್ರೆಂಡ್ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಂದು ವ್ಯಕ್ತಿ ಇರ್ಬೋದು, ನಾವಿಬ್ಬರು ಕೂತ್ಕೊಂಡು ಹೀಗೆ ಮಾತಾಡ್ತೀವಲ್ಲ, ಒಬ್ಬರು ಮಾತಾಡುವಾಗ ಇನ್ನೊಬ್ಬರು ರೆಸ್ಪಾನ್ಸ್ ಕೊಡ್ತಾರೆ. ಒಬ್ಬರೇ ಮಾತಾಡ್ತಾ ದಾರಿಯಲ್ಲಿ ಹೋದರೆ ಹುಚ್ಚರು ಅಂತ ಹೇಳ್ತಾರೆ. ಆದರೆ ದೇವರೊಂದಿಗೆ ಮಾತನಾಡೋದಂದರೆ ನಾವು ಮತ್ತೆ ದೇವರು, ನಾವು ಮಾತಾಡುವಾಗ ದೇವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ, ಅಂದರೆ ಉತ್ತರ ಕೊಡ್ತಾರೆ. ಮತ್ತೆ ನಾವು ದೇವರ ಮಾತನ್ನು ನಾವು ಆಲಿಸೋದು, ಪರಸ್ಪರ ಕಾನ್ವರ್ಸೇಷನ್, ಅದಕ್ಕೆ ಪ್ರಾರ್ಥನೆ ಅಂತ ಹೇಳೋದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಪ್ರಾರ್ಥನೆಯಲ್ಲಿ ಅನೇಕ ವಿಧಗಳಿದೆ. ವಿಶೇಷವಾಗಿ ಕುಟುಂಬ ಪ್ರಾರ್ಥನೆ. ಕುಟುಂಬ ಪ್ರಾರ್ಥನೆ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 19-20 ವಾಕ್ಯ ಹೇಳುತ್ತೆ, ಯಾರು 2-3 ನನ್ನ ನಾಮದಲ್ಲಿ ಒಂದುಗೂಡಿ ಪ್ರಾರ್ಥಿಸ್ತೀರೋ ಅವರ ಮಧ್ಯದಲ್ಲಿ ನಾನಿರ್ತೀನಿ. ಗಂಡ, ಹೆಂಡತಿ, ಮಕ್ಕಳು, ಕುಟುಂಬದಲ್ಲಿ ಎಷ್ಟು ಮಂದಿ ಸದಸ್ಯರಿದ್ದಾರೋ ಅಷ್ಟು ಮಂದಿ ಒಟ್ಟಿಗೆ ಸೇರಿ ಪ್ರಾರ್ಥಿಸುವಾಗ ನಮ್ಮ ಮಧ್ಯದಲ್ಲಿ ಯೇಸು ಇರ್ತಾರೆ. 19ನೇ ವಾಕ್ಯ ಹೇಳುತ್ತೆ, ಯಾರು 2-3 ಒಂದೇ ಮನಸ್ಸಿನಿಂದ ಪರಲೋಕದ ತಂದೆಯಲ್ಲಿ ಪ್ರಾರ್ಥಿಸುವಾಗ ಪರಲೋಕದ ತಂದೆಯಿಂದ ಅದಕ್ಕೆ ಸದುತ್ತರ ದಯಪಾಲಿಸಲಾಗುವುದು. ಪ್ರೈಸ್ ದ ಲಾರ್ಡ್. ನಾವು ಕುಟುಂಬವಾಗಿ ಒಂದುಗೂಡಿ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸುವಾಗ ಒಂದೇ ಮನಸ್ಸಿನಿಂದ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸೋದಾದರೆ 100%, 101% ನಮ್ಮ ಕುಟುಂಬದಲ್ಲಿ ಅದು ಸಿಕ್ಕೇ ಸಿಗುತ್ತೆ. ಏಕೆಂದರೆ ಯೋಹನ್ನ ಸುವಾರ್ತೆ 14ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತೆ, ನನ್ನ ನಾಮದಲ್ಲಿ ನೀವು ಏನು ಬೇಕಾದರೂ ಕೇಳಿ, ಅದು ದೇವರ ಚಿತ್ತವಿದ್ದರೆ ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಆದರೆ ಪ್ರಿಯರೇ, ಇವತ್ತಿನ ಕಾಲಘಟ್ಟಗಳಲ್ಲಿ ಪ್ರಾರ್ಥನಾ ಜೀವನ ಇಲ್ಲ, ವಿಶೇಷವಾಗಿ ಕುಟುಂಬ ಪ್ರಾರ್ಥನೆ ಇಲ್ಲವೇ ಇಲ್ಲ. ನಾವು ಹಣ ಮಾಡೋದ್ರಲ್ಲಿ ಬ್ಯುಸಿ. ಮಕ್ಕಳಿಗೆ ಸಾಯಂಕಾಲ ಆದರೆ ಸ್ಕೂಲ್ ಬಿಟ್ಟು ಬಂದಮೇಲೆ ಟ್ಯೂಷನ್, ಇನ್ನಿತರ ಅನೇಕ ಸಬ್ ಎಜುಕೇಷನ್, ಅಂದರೆ ಇನ್ನೊಂದು ಸ್ವಿಮ್ಮಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಡಾನ್ಸ್ ಇರ್ಬೋದು, ಅದೆಲ್ಲದಕ್ಕೂ ಟ್ಯೂಷನ್ ಅಂತ ಅನೇಕ ಕಾರ್ಯಕ್ರಮಗಳಿಗೆ ನಾವು ಮಕ್ಕಳನ್ನ ಕಳಿಸುವ ಕಾರಣ ಮಕ್ಕಳು ಸ್ಕೂಲ್ ಬಿಟ್ಟು ಬಂದು ರೆಸ್ಟ್ಲೆಸ್ ಆಗಿರುವ ಕಾರಣ ಬಂದ ತಕ್ಷಣ ಹೇಳ್ತಾರೆ, ಮಮ್ಮಿ ಡ್ಯಾಡಿ ಇವತ್ತು ಒಂದು ಪಿತನ ಸುತನ ಸಾಕು, ತುಂಬ ದೊಡ್ಡ ಪ್ರಾರ್ಥನೆ ಏನು ಬೇಡ, ಒಂದು ಪರಲೋಕ ಒಂದು ನಮ್ಮ ಮರಿಯ ಸಾಕು. ಕೆಲವೊಮ್ಮೆ ಅದು ಕೂಡ ಇರೋದಿಲ್ಲ ನಮ್ಮ ಕುಟುಂಬಗಳಲ್ಲಿ. ಕೆಲವು ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಹೇಳಿದರೆ, ಇಲ್ಲಿ ನಾನೊಂದು ಕಡೆ ಹೋಗಿದ್ದೆ ಧ್ಯಾನಕೂಟಕ್ಕೆ, ಅಲ್ಲಿ ನಾನು ಕೇಳಿದೆ, ನಿಮ್ಮ ಊರಿನಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ಇಡೀ ಚರ್ಚ್ ಕೈ ಮೇಲೆ ಆಗ್ತು. ನಾನು ಕೇಳಿದೆ, ಎಷ್ಟು ಗಂಟೆಗೆ ನೀವು ಪ್ರಾರ್ಥನೆ ಮಾಡ್ಬೋದು? ಎಲ್ಲರೂ ಒಕ್ಕೊರಳಿನಿಂದ ಹೇಳಿದ್ರು 7ರಿಂದ 7:30. ನಾನು ಅಲ್ಲಿದ್ದು ಧರ್ಮಕೇಂದ್ರದ ಗುರುಗಳ ಹತ್ರ ಕೇಳಿದೆ, ಫಾದರ್ ನೀವೇನಾದರೂ ಆರ್ಡರ್ ಮಾಡಿದ್ದೀರಿ 7ರಿಂದ 7:30 ತನಕ ಕುಟುಂಬ ಪ್ರಾರ್ಥನೆ ಮಾಡಬೇಕು? ಫಾದರ್ ಹೇಳಿದ್ರು, ಇಲ್ಲ ಸಿಸ್ಟರ್. ನಾನು ಟಾಕ್ ಮುಗಿಸಿ ಹೊರಗಡೆ ಬರುವಾಗ ಒಂದು ಹುಡುಗ ಬಂದು ಹೇಳ್ದ, ನಮ್ಮ ಊರಲ್ಲಿ ಕಟ್ಟು ಪ್ರೇಯರ್ ಸಿಸ್ಟರ್. ನಾನು ಕೇಳಿದೆ, ಕಟ್ಟು ಪ್ರೇಯರ್ ಅದೇನು ಪ್ರೇಯರ್? ಕರೆಂಟ್ ಹೋಗುವಾಗ ಮಾಡ್ತಾರಲ್ಲ, ನಮ್ಮ ಊರಲ್ಲಿ ಕರೆಂಟ್ 7ರಿಂದ 7:30 ತನಕ ತೆಗೆದು ಬಿಡ್ತಾರೆ, ಆ ಸಮಯದಲ್ಲಿ ನಮ್ಮ ಊರಿನಲ್ಲಿ ಕುಟುಂಬ ಪ್ರಾರ್ಥನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಇನ್ನು ಕೆಲವು ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ನಡೀತಾ ಇರ್ತದೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಅಲ್ಲಿ ಕುಕ್ಕರಲ್ಲಿ ಒಂದು ವಿಷಲು ಬರುವಾಗ ಅಮ್ಮ ಹೇಳ್ತಾರೆ, ಹೋಗೆ ಸ್ವಲ್ಪ ಕುಕ್ಕರ್ ಆಫ್ ಮಾಡಿ ಬಾ, ಬೇಳೆ ಬೇಯಿಸಕ್ಕಿಟ್ಟಿದ್ದೀನಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಇನ್ನೊಂದು ಕುಟುಂಬದಲ್ಲಿ ನಮೋ ಮರಿಯ ವರಪ್ರಸಾದ ಅಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ, ಹಿಂದೆ ಕೂತ ಮಗ 6 ಜೋರಾಗಿ ಎಲ್ಲರೂ ಒಂದ್ಸಲ ಆ ಕಡೆ ತಿರುಗಿದ್ರು. ಅಂದರೆ ಟಿವಿ ಓಡ್ತಾ ಇರ್ತದೆ, ಅಲ್ಲಿ ಕ್ರಿಕೆಟ್ ನಡೀತಾ ಇರ್ತದೆ, ಗಮನ ಎಲ್ಲ ಅಲ್ಲಿ ಸೈಲೆಂಟ್ ಮಾಡಿಟ್ಟು ಮಗ ಹಿಂದ್ಗಡೆ ಕೂತ್ಕೊಂಡು ಕ್ರಿಕೆಟ್ ನೋಡ್ಕೊಂಡು ಇಲ್ಲಿ ಪ್ರಾರ್ಥನೆಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾನೆ. ಯೇಸು ಹೇಳ್ತಾರೆ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ಸರ್ವೇಶ್ವರನಾದ ದೇವರನ್ನು ಆರಾಧಿಸು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಹಾಲೆಲೂಯ್ಯ. ಜಗದ್ಗುರುಗಳು ಹೇಳ್ತಾರೆ, ಒಟ್ಟಿಗೆ ಕೂತು ಪ್ರಾರ್ಥಿಸಿ, ಒಂದು ಕುಟುಂಬವಾಗಿ ಒಟ್ಟಿಗೆ ಕೂತು ಊಟ ಮಾಡಿ. ಇವತ್ತು ನಿಜವಾಗಿ ಅದು ಇದೆಯಾ ರೀ ನಮ್ಮ ಕುಟುಂಬಗಳಲ್ಲಿ? ಇವತ್ತು ಆದ ಕಾರಣನೇ ನಮ್ಮ ಕುಟುಂಬ ಇವತ್ತು ದಾರಿ ತಪ್ಪಿ ಹೋಗ್ತಾ ಇರೋದು. ಒಂದು 3-4 ತಿಂಗಳ ಹಿಂದೆ ನಾನು ಡೆಕ್ಕನ್ ಹೆರಾಲ್ಡ್ ಪೇಪರಲ್ಲಿ ಓದಿದ್ದೆ, 5 ಮಂದಿ ಮದುವೆ ಆದ ದಂಪತಿಗಳಲ್ಲಿ 3 ಮಂದಿ ಆದರೂ, ಅಂದರೆ 3 ಕಪ್ಪಲ್ಸ್ ಆದರೂ, 3 ದಂಪತಿಗಳಾದರೂ ಇವತ್ತು ಡೇಟಿಂಗ್ ಎಂಬ ಹೆಸರಿನಲ್ಲಿ ಪರಸ್ತ್ರೀ ಪರಪುರುಷನ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಏಕೆಂತ ಹೇಳಿದರೆ ನಮ್ಮಲ್ಲಿ ಇವತ್ತು ಹೊಂದಾಣಿಕೆ ಇಲ್ಲ, ವಿಶ್ವಾಸ ಇಲ್ಲ, ಹಂಚಿಕೊಳ್ಳೋದಿಲ್ಲ. ನನಗೆ ಒಂದು ದಂಪತಿಗಳು ಕೌನ್ಸಿಲಿಂಗ್ಗೆ ಬಂದಿದ್ರು. 9 ವರ್ಷ ಲವ್ ಮ್ಯಾರೇಜ್ ಆದವರು, ಅಂದರೆ ಲವ್ ಮಾಡಿ ಮದುವೆ ಆದವರು, 2 ಮಕ್ಕಳ ತಂದೆ ತಾಯಿಗಳು ನನ್ನ ಹತ್ರ ಕೌನ್ಸಿಲಿಂಗ್ಗೆ ಬಂದಾಗ ಹೇಳ್ತಾರೆ, ಹೆಂಡತಿ ಹೇಳ್ತಾಳೆ, ನನ್ನ ಗಂಡ ಅಲ್ಲದೆ ನನಗೆ ಪರಪುರುಷನ ಜೊತೆ ಸಂಬಂಧ ಇದೆ.
ಗಂಡಸ ಹತ್ರ ಮಾತಾಡುವಾಗ ಅಂದರೆ ಪತಿ ಹತ್ರ ಮಾತಾಡುವಾಗ ಪತಿ ಹೇಳ್ತಾ ಇದ್ದಾನೆ, ನನ್ನ ಹೆಂಡತಿ ಅಲ್ಲದೆ ನನಗೆ ಇನ್ನೊಂದು ನನ್ನ ಆಫೀಸಲ್ಲಿ ಕೆಲಸ ಮಾಡುವ ಸ್ತ್ರೀ ಜೊತೆ ಸಂಬಂಧ ಇದೆ. ಇದು ಯಾಕೆ ಅಂತ ಹೇಳಿದರೆ, ನಾವು ಒಟ್ಟಿಗೆ ಕೂತು ಮಾತಾಡೋದಿಲ್ಲ, ಮನಸ್ಸು ಬಿಚ್ಚೋದಿಲ್ಲ, ಎಲ್ಲ ಇಲ್ಲೇ ತುಂಬಿಸಿಟ್ಕೊಳ್ಳೋದು. ನಾಟಕೀಯವಾದ ಒಂದು ಜೀವನ. ತಂದಾಕು, ಬೇಯಿಸಿ ಹಾಕು, ಟಿ ವಿ ನೋಡು, ಒಟ್ಟಿಗೆ ಮಲಗು, ಎದ್ದೋಗು, ಪರಸ್ಪರ ಮುಖ ಕೂಡ ಕೆಲವರು ನೋಡೋದಿಲ್ಲ ಸರಿಯಾಗಿ. ನನ್ನ ಹೆಂಡತಿ ಹೇಗಿದ್ದಾಳೆ, ನನ್ನ ಗಂಡ ಹೇಗಿದ್ದಾನೆ, ನನ್ನ ಮಕ್ಕಳು ಹೇಗಿದ್ದಾರೆ. ಇವತ್ತು ನಾವು ನೆನೆಸ್ಕೊಂಡಿದ್ದೀವಿ ಬೇಕಾಗಿದ್ದನ್ನು ಕೊಟ್ಟು ಒಂದಿಷ್ಟು ಹಣ ಇದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ. ಖಂಡಿತವಾಗಿಯೂ ಇಲ್ಲ ಪ್ರಿಯರೇ. ಪ್ರೀತಿ ಇಲ್ಲದಿದ್ದರೆ ನಮ್ಮ ಕುಟುಂಬದಲ್ಲಿ ಏನಿದ್ದು ಏನು ಪ್ರಯೋಜನ ಇಲ್ಲ. ಇವತ್ತು ಯಾಕೆ ಗೊತ್ತಾ, ಬೆಳೆದು ಬರುವ ಮಕ್ಕಳು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಲ್ಲೇ ಇವತ್ತು ಲವ್ 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 ಅಂತ ಓಡೋಗ್ತಾ ಇದ್ದಾರೆ. ನಾವಿವತ್ತು ಸ್ಪರ್ಶಿಸಿ ನಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತಾ ಇಲ್ಲ. ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು, ತಂದೆ ತಾಯಿ ಪ್ರೀತಿ ಮಾಡೋದಿದ್ರು, ಅಜ್ಜ ಅಜ್ಜಿಯರ ಹತ್ರ ಆದರೂ ಅಂಟ್ಕೊಳ್ತಾ ಇದ್ರು, ಚಿಕ್ಕಮ್ಮ ದೊಡ್ಡಮ್ಮ ಮಾವ ಭಾವ ಯಾರಾದರೂ ಒಬ್ರು ಇರ್ತಾ ಇದ್ರು. ಈಗ ಹಂಗಿಲ್ಲ. ಮಗುವೇ ಬಂದು ಕೆಲವೊಮ್ಮೆ ಬೀಗ ತೆಗೆದು ಒಳಗೆ ಬಂದು ಏನೋ ಇದೆ ಅದು ತಿಂದು ಕುಡಿದು ಟ್ಯೂಷನ್ಗೆ ಹೋಗುವ ಪರಿಸ್ಥಿತಿ, ಅಥವಾ ಕೆಲಸದವರ ಹತ್ರ ಬಿಟ್ಟು ಹೋಗುವ ಪರಿಸ್ಥಿತಿ. ಪ್ರೀತಿಗಾಗಿ ಇವತ್ತು ಎಲ್ಲರೂ ಒಂದು ರೀತಿ ಭಿಕ್ಷುಕರಾಗಿದ್ದೀವಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾವು ಒಟ್ಟಿಗೆ ಕೂತು ಪ್ರಾರ್ಥನೆ ಮಾಡುವಾಗ ನಮಗೆ ಕ್ಷಮಿಸುವ ಒಂದು ಮನೋಭಾವ ಬರುತ್ತೆ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯ ಹೇಳುತ್ತೆ, ನೀನು ಪ್ರಾರ್ಥಿಸುವಾಗ ಕ್ಷಮಿಸಿ ಪ್ರಾರ್ಥಿಸು. ನಾನು ಟೀಚರ್ ಆಗಿರುವಾಗ ಹೀಗೆ ರಿಟ್ರೀಟ್ ಥರ ಮಕ್ಕಳಿಗೆ ನಾನು ಮಾಡ್ತಿದ್ದೆ ಎಲ್ಲ ಸಾಟರ್ಡೆ. ಹಾಗೆ ಒಂದು ಹುಡುಗಿ ನನ್ನ ಹತ್ರ 3rd ಸ್ಟ್ಯಾಂಡರ್ಡ್ದು ಒಂದು ಹುಡುಗಿ ನನ್ನ ಹತ್ರ ಬಂದು ಹೇಳಿದ್ಲು, ಮಿಸ್ ನಮ್ಮ ಪಪ್ಪ ಮಮ್ಮಿಗಾಗಿ ಪ್ರಾರ್ಥಿಸಿ. ನಾನು ಕೇಳಿದೆ, ಏನಾಯ್ತು ಮಗಳೇ? ಅವಳು ಹೇಳಿದ್ಲು, ನಮ್ಮ ಪಪ್ಪ ಮಮ್ಮಿ ಇಬ್ಬರು ಈ ವರ್ಷ ಎಕ್ಸಾಮ್ ಆದ ತಕ್ಷಣ ಡೈವೋರ್ಸಿಗೆ ಅಪ್ಲೈ ಮಾಡ್ತಾರೆ, ನನಗೆ ಪಪ್ಪನೂ ಬೇಕು ಮಮ್ಮಿನೂ ಬೇಕು. ನಾನು ಕೇಳಿದೆ, ಪಪ್ಪ ಮಮ್ಮಿ ಎಲ್ಲಿದ್ದಾರೆ ಈಗ? ಈಗ ಇಬ್ಬರು ಒಟ್ಟಿಗೆ ಒಂದೇ ಮನೇಲಿದ್ದಾರೆ, ಆದರೆ ಇಬ್ಬರು ಮಾತಾಡಲ್ಲ. ಎಕ್ಸಾಮ್ ಮುಗಿದಾದ ತಕ್ಷಣ ಮಮ್ಮಿ ಅಜ್ಜಿ ಮನೆಗೆ ಹೊರಟೋಗ್ತಾರೆ, ಅವರ ಅಮ್ಮನ ಮನೆಗೆ ಹೊರಟೋಗ್ತಾರೆ. ನಾನು ಕೇಳಿದೆ, ನಿಮ್ಮ ಮನೇಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ಅವಳು ಹೇಳಿದ್ಲು, ಇಲ್ಲ ಮಿಸ್. ನಾನು ಹೇಳಿದೆ, ಇವತ್ತು ನಿನ್ನ ಓದೆಲ್ಲ ಮುಗಿದಾದ್ಮೇಲೆ ಒಂದು 7:45 8 ಗಂಟೆ ಆಗುವಾಗ ನೀನೊಂದು ಚಾಪೆ ಹಾಕಿ ಒಂದು ಕ್ಯಾಂಡ್ಲ್ ಹಚ್ಚಿಸಿ ನೀನು ಪ್ರೇಯರ್ ಮಾಡೋಕ್ಕೆ ಶುರು ಮಾಡು ನಿಮ್ಮ ಪಪ್ಪ ಮಮ್ಮಿಗಾಗಿ. ಅವಳು ನೆಕ್ಸ್ಟ್ ಡೇಯಿಂದ ಅದೇ ಥರ ನಾನು ಹೇಳಿದ ರೀತಿ ಮಾಡೋಕ್ಕೆ ಶುರು ಮಾಡಿದ್ಲು. ಏನು ಬದಲಾವಣೆ ಏನಿಲ್ಲ. ನನ್ನ ಹತ್ರ ಬಂದು ಒಂದು 2 ಡೇಸ್ ಆದಮೇಲೆ ಹೇಳಿದ್ಲು, ಮಿಸ್ ಯಾರು ಬಂದೇನು ನನ್ನ ಜೊತೆ ಕೂರೋದಿಲ್ಲ, ನಾನು ಒಬ್ಬಳೇ ಪ್ರೇಯರ್ ಮಾಡೋದು. ನಾನು ಹೇಳಿದೆ, ನೀನು ಪ್ರೇಯರ್ ಆದಮೇಲೆ ಹೋಗಿ ನಿನ್ನ ಅಜ್ಜಿ ಹತ್ರ ಪಪ್ಪನ ಹತ್ರ ಮಮ್ಮಿ ಹತ್ರ ಹೋಗಿ ಬ್ಲೆಸ್ಸಿಂಗ್ ಕೇಳು, ಆಶೀರ್ವಾದ ಕೇಳು. ಅದಾದಮೇಲೆ ನೀನು ಹೇಳು, ಈ ದಿನ ನಿಮ್ಮ ವಿರುದ್ಧವಾಗಿ ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಿ ಅಂತ ಹೇಳಿ ಒಂದು ಮಾತು ಹೇಳು. ಅವಳು ಆಯಿತು ಮಿಸ್ ಅಂತ ಹೇಳಿ ಹೋದ್ಲು. ಆ ದಿನ ಪ್ರೇಯರ್ ಆದಮೇಲೆ ಎಲ್ಲರ ಹತ್ರ ಹೋಗಿ ಬ್ಲೆಸ್ಸಿಂಗ್ ಕೇಳಿ ಆದಮೇಲೆ ಇವಳು ಅಜ್ಜಿ ಹತ್ರ ಹೋಗಿ ಹೇಳಿದ್ಲು, ಅಜ್ಜಿ ಇವತ್ತು ನಾನು ನಿಮಗೆ ತಪ್ಪಾಗಿ ಏನಾದರೂ ನಡ್ಕೊಂಡಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಕಾಲಿಡಿದು ಅವಳು ಕ್ಷಮೆ ಕೇಳುವಾಗ ಅಜ್ಜಿ ಮೊಮ್ಮಗಳನ್ನ ಅಪ್ಕೊಂಡು ಹೇಳಿದ್ರು, ನನ್ನ ಮೊಮ್ಮಗಳು ನೀನು ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ಚೆನ್ನಾಗಿ ಪ್ರೇಯರ್ ಮಾಡಿ ಆಶೀರ್ವಾದ ಕೇಳಿ ಕ್ಷಮೆ ಕೇಳ್ತಾ ಇದೀಯಾ, ನನಗೆ ಯಾಕೆ ಈ ವಯಸ್ಸು ಕಾಲದಲ್ಲಿ ಈ TV ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಕೂತಿದ್ದೀನಿ, ಖಂಡಿತವಾಗಿ ನನಗೆ ಇದು ಬೇಡ ಅಂತ ಹೇಳಿ ಅಜ್ಜಿ ಬಂದು ನೆಕ್ಸ್ಟ್ ಡೇಯಿಂದ ಮೊಮ್ಮಗಳ ಜೊತೆ ಪ್ರಾರ್ಥನೆಗೆ ಬಂದು ಕೂರ್ಲಿಕ್ಕೆ ಶುರು ಮಾಡಿದ್ರು. ಆ ಕುಟುಂಬದಲ್ಲಿ ಈಗ 2 ಸದಸ್ಯರು ಒಟ್ಟಾಗಿ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರಾರ್ಥನೆ ಆದಮೇಲೆ ಯಥಾ ಪ್ರಕಾರ ಮಗಳು ಹೋಗಿ ಪಪ್ಪನ ಹತ್ರ ಮಮ್ಮಿ ಹತ್ರ ಹೋಗಿ ಕ್ಷಮೆ ಕೇಳಕ್ಕೆ ಹೋಗುವಾಗ ಈ ಅಜ್ಜಿ ಕೂಡ, ಅಂದರೆ ಆ ಕುಟುಂಬದ ಅತ್ತೆ ತಾಯಿ, ಅವರು ಹೋಗಿ ಸೊಸೆ ಹತ್ರ ಹೋಗಿ ಹೇಳಿದ್ರು, ಮಗಳೇ ನಿನ್ನ ನಾನು ಒಂದು ದಿನ ಕೂಡ ನನ್ನ ಮಗಳಾಗಿ ಕಂಡಿಲ್ಲ, ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಎತ್ತಿ ಹೇಳಿ ನನ್ನ ಮಗನ ಹತ್ರ ಚಾಡಿ ಹೇಳಿಕೊಟ್ಟು ಇವತ್ತು ನನ್ನಿಂದಲೇ ನೀವಿಬ್ಬರು ಬೇರೆ ಆಗ್ತಾ ಇದ್ದೀರಾ. ನನ್ನ ಮಗಳು ಎಷ್ಟೋ ತಪ್ಪು ಮಾಡ್ತಾಳೆ, ಆದರೆ ನಾನು ಅದನ್ನ ಕ್ಷಮಿಸ್ಬಿಡ್ತೀನಿ. ನೀನು ಸೊಸೆಯಾಗಿ ಬಂದ ಕಾರಣ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ನಾನು ಎತ್ತಿ ಹೇಳ್ತಾ ಇದ್ದೆ, ಅದೇ ನನ್ನ ಕಣ್ಣಿಗೆ ಕಾಣ್ತಾ ಇತ್ತು. ನಾನು ನಿನಗೆ ಒಂದು ಒಳ್ಳೆ ತಾಯಿ ಆಗಿಲ್ಲ, ನನ್ನನ್ನು ಕ್ಷಮಿಸು ಮಗಳೇ ಅಂತೇಳಿ ಸೊಸೆದು ಕಾಲಿಡಿಯಕ್ಕೆ ಹೋದಾಗ ಸೊಸೆದು ಕಣ್ಣಲ್ಲಿ ಎಲ್ಲ ನೀರು ಬಂತು. ಅವಳು ಹೇಳಿದ್ಲು, ಇಲ್ಲ ಅಮ್ಮ, ನಾನು ಕೂಡ ನಿಮಗೆ ಒಂದು ದಿನ ಕೂಡ ಮಗಳಾಗಿ ವರ್ತಿಸಿಲ್ಲ, ನಾನು ನಿಮಗೆ ಮಗಳಾಗಬೇಕಿತ್ತು. ನಮ್ಮಮ್ಮ ಎಷ್ಟೋ ತಪ್ಪು ಮಾಡ್ತಾರೆ, ನಾನು ಕ್ಷಮಿಸ್ಬಿಡ್ತೀನಿ, ಆದರೆ ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನೇ ಎತ್ತಿ ಹೇಳ್ಕೊಂಡು ಮುದಿಗೂಬೆ ನಾನು ಯಾಕೆ ಈ ಕುಟುಂಬಕ್ಕೆ ಬಂದೆ, ನೀನು ಸತ್ತ ದಿನನೇ ನನ್ನ ಕುಟುಂಬ ನೆಮ್ಮದಿಯಾಗಿರೋದು ಅಂತೇಳಿ ನಾನೇ ನಿಮಗೆ ತೊಂದರೆ ಕೊಟ್ಟು ನನ್ನಿಂದಲೇ ಇವತ್ತು ನಾವು ಡೈವೋರ್ಸಿಗೆ ಹೋಗ್ಲಿಕ್ಕೆ ಬಂದಿರ್ಬೋದು. ನನ್ನ ನಾಲಿಗೆಯನ್ನು ನಾನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಕುಟುಂಬ ಇಂಥ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ ಅಂತ ಹೇಳಿ ಅವಳು ಕೂಡ ಕ್ಷಮೆ ಕೇಳಿದ್ಲು. ಇಬ್ಬರು ಅಪ್ಕೊಂಡ್ರು. ಮಾರನೇ ದಿನದಿಂದ 3 ಜನ ಕೂತು ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರೇಯರ್ ಮಾಡ್ತಾ ಇದ್ದಾರೆ, ಕೈ ಮೇಲೆ ಹಾಕಿ ಸ್ತುತಿ ಮಾಡ್ತಾ ಇದ್ದಾರೆ, ಹಾಲೆಲೂಯ 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 ಅಂತೇಳಿ. ಗಂಡ ಫುಲ್ ಕುಡಿದು ತೂರಾಡ್ಕೊಂಡು ಬರ್ತಾ ಇದ್ದಾನೆ. ಇವರು ಯೇಸುವೆ 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 ಅಂತ ಹೇಳುವಾಗ ಗಂಡ ತೂರಾಡ್ಕೊಂಡು ಬಂದ ಗಂಡನಿಗೆ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳುವ ಜ್ಞಾನ ಕೂಡ ಇಲ್ಲ.
ಅವನು ಜೋರಾಗಿ ಕುಡಿದು ತೂರಾಡ್ಕೊಂಡು, ಏನೇ ಅದು ಏಸು 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 ಅಂತ ಹೇಳ್ತಾ ಇದ್ದೀಯಾ, ಡೈವೋರ್ಸ್ ಆದ್ಮೇಲೆ ಏಸು ಅಂತ ಹೇಳುವನ್ನ ನೀನು ಮದುವೆ ಆಗ್ಬೇಕು ಅಂತಿದ್ದೀಯಾ, ನನ್ನ ಸತ್ರು ನಿನ್ನ ಇನ್ನೊಂದು ಮದುವೆ ಆಗಕ್ಕೆ ನಾನು ಬಿಡಲ್ಲ ಕಣೆ, ನನಗೆ ಡೈವೋರ್ಸ್ ಕೊಟ್ಬಿಟ್ರೆ ನೀನು ಹೋಗಿ ಏಸುವಿನ ಜೊತೆ ಬದುಕಬೇಕು ಅಂತಿದ್ದೀಯಾ ಅಂತೇಳಿ ಶೂಸ್ ಹಾಕೊಂಡು ಹಂಗೆ ಹೋಗಿ ದಡ್ಕಾಂತ ಸೋಫಾದಲ್ಲಿ ಮಲಗಿ ಹಂಗೆ ಬಿದ್ದುಬಿಟ್ಟ. ಇವರು ಪ್ರೇಯರ್ ಮುಗೀತು. ಅಮ್ಮ ಹೋಗಿ ಮಗನ ಕೆನ್ನೆಗೆ ಒಂದು ಕೊಟ್ಟುಬಿಟ್ಟು ಹೇಳಿದ್ರು, ನೀನು ಚಿಕ್ಕ ವಯಸ್ಸಲ್ಲಿ ಕುಡಿತ ಕಲ್ತಾಗ ಈ ಏಟು ನಿನಗೆ ಯಾವತ್ತು ಕೊಟ್ಟಿದ್ರೆ ನೀನು ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಒಂದು ಅನ್ಯ ಮನೆಯಿಂದ ಒಂದು ಹುಡುಗಿನ ತಂದು ಆ ಜೀವನವನ್ನು ಕೂಡ, ಆ ಹುಡುಗಿಯ ಜೀವನವನ್ನು ಕೂಡ ನೀನು ನರಕ ಮಾಡಿಬಿಟ್ಟೆ. ನಿನ್ನ ಈ ತಪ್ಪಿಗೆ ನೀನು ಈ ಜೀವನ ನಡೆಸಲಿಕ್ಕೆ ಕಾರಣ ನಾನೇ. ಅವತ್ತು ನಾನು ನಿನ್ನನ್ನು ತಿದ್ದದೆ ಬೆಳೆಸಿದಕ್ಕೆ ನನಗೆ ಸಿಕ್ಕಿದ ಶಿಕ್ಷೆ. ಪ್ರೈಸ್ ದ ಲಾರ್ಡ್. ಅಮ್ಮ ಒಡೆದು ಮಗನ ಕಾಲು ಹಿಡಿತಾ ಇರುವಾಗ ಮಗನಿಗೆ ಕುಡಿದ ಆಮಲೆಲ್ಲ ಇಳಿದೋಯ್ತು. ಅವನು ಎದ್ದು ನಿಂತುಬಿಟ್ಟು, ಅಮ್ಮ ನೀವೇನು ಮಾಡ್ತಾ ಇದ್ದೀರಾ, ನನ್ನ ಕಾಲು ನೀವೇ ಯಾಕೆ ಹಿಡಿತಾ ಇದ್ದೀರಾ? ಅಮ್ಮ ಹೇಳಿದ್ರು, ಮಗನೇ ನಿನ್ನ ತಿದ್ದದೆ ಬೆಳೆಸಿದೆ ಅಲ್ವಾ, ಅದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ, ಒಂದು ಒಳ್ಳೆ ತಾಯಿಯಾಗದೇ ಇದ್ದಿದ್ದಕ್ಕೆ. ಮಗನ ಕಣ್ಣಲ್ಲಿ ಎಲ್ಲ ನೀರು ಬಂತು. ಅಷ್ಟೊತ್ತಿಗೆ ಹೆಂಡತಿ ಕೂಡ ಬಂದು ಗಂಡನ ಕಾಲಿಡಿದು ಹೇಳಿದ್ಲು, ಹೌದು ರೀ, ನೀವು ಸ್ವಲ್ಪ ಕುಡಿತಾ ಇದ್ರಿ, ಮನೇಲಿ ಸಣ್ಣ ಪುಟ್ಟ ಜಗಳ ಇತ್ತು, ನೀವು ಕುಡಿದು ಬಂದಾಗಲೇ ನಿಮ್ಮ ಅಮ್ಮನ ಬಗ್ಗೆ ನಾನು ಕೊರತೆಗಳನ್ನ ಎತ್ತಿ ಹೇಳ್ತಾ ಇದ್ದೆ, ನಿಮ್ಮ ಕೊರತೆಗಳನ್ನ ಎತ್ತಿ ಹೇಳ್ತಾ ಇದ್ದೆ, ಯಾವಾಗಲೂ ಜಗಳ ಆಡ್ತಾ ಇದ್ದೆ. ಈ ಡೈವೋರ್ಸ್ ತನಕ ಬರುವಷ್ಟು ಕಾರಣ ನಾನೇ. ನಮ್ಮಿಬ್ಬರಿಗೆ ಹುಟ್ಟಿದ ಮಗುಗಾಗಿ ಆದರೂ ನಾನು ಈ ಮನೇಲಿ ಒಂದು ಕೆಲಸದವಳ ಥರ ಆದರೂ ಇದ್ದು ಬಿಡ್ತೀನಿ, ನನ್ನ ಕ್ಷಮಿಸ್ಬಿಡ್ರಿ, ಡೈವೋರ್ಸ್ ಕೊಡಬೇಡಿ ನನಗೆ. ಅವನು ಹೇಳ್ದ, ಇಲ್ಲ ಕಣೆ, ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗೂ ಇಲ್ಲ, ನಮ್ಮ ಮಗುಗಾಗಿ ಅಲ್ಲ, ನಮ್ಮಿಬ್ಬರಿಗಾಗಿ ನಾವು ಈ ಕುಟುಂಬದಲ್ಲಿ ಒಂದಾಗಿ ಬದುಕುವ, ನಾವಿಬ್ಬರು ಏನಿದ್ರು ಪರಸ್ಪರ ಕ್ಷಮಿಸುವ, ಪ್ರಾರ್ಥಿಸುವ, ಒಂದು ಒಳ್ಳೆ ಧ್ಯಾನಕ್ಕೆ ಹೋಗಿ ಬರುವ. ಎಲ್ಲರೂ ಪರಸ್ಪರ ಅಪ್ಕೊಂಡ್ರು. ಅವತ್ತಿನಿಂದ ಆ ಕುಟುಂಬ ಒಂದು ಸಾಕ್ಷಿ ಕುಟುಂಬವಾಯಿತು. ಕ್ಷಮಿಸ್ಬಿಡ್ರಿ, 2 ದಿನದ ಜೀವನ ಅಷ್ಟೇ, ಸತ್ತೋದ್ಮೇಲೆ ಅದೇ ಗಂಡ ನನಗೆ ಬೇಕು, ಅದೇ ಹೆಂಡತಿ ಬೇಕು, ಅದೇ ಮಕ್ಕಳು ಬೇಕು ಅಂದ್ರೆ ಬರುತ್ತಾ? ನೀರಿನ ಮೇಲೆ ಗುಳ್ಳೆ ಥರ ಒಡೆದೋದ್ರೆ ಹೋಯ್ತು, ಅಷ್ಟೇ ಜೀವನ. ಇದ್ದಷ್ಟು ದಿನ ಸಹಿಸಿ ಕ್ಷಮಿಸಿ ತಾಳ್ಮೆಯಿಂದ ಬದುಕೋದು. ಆದರೆ ಇವತ್ತು ಪ್ರಾರ್ಥನೆ ಇಲ್ಲದೆ ಮಕ್ಕಳು ಎಷ್ಟರ ಮಟ್ಟಿಗೆ ತಲುಪಿದ್ದಾರೆ ಅಂತ ಹೇಳಿದ್ರೆ, ಕ್ಲಾಸಲ್ಲಿ ಎಲ್ಲಾದರೂ ಮಕ್ಕಳನ್ನ ಎಬ್ಬಿಸ್ಬಿಟ್ಟು ನೀನು ಯಾರ ಥರ ಆಗಬೇಕು ಅಂತ ಹೇಳಿದ್ರೆ ಅಬ್ದುಲ್ ಕಲಾಂ ಥರನೋ, ಮದರ್ ತೆರೇಸಾ ಥರನೋ, ಇನ್ನೊಬ್ಬರ ಥರನೋ, ಅಥವಾ ಕೆಲವು ಸಂತರ ಹೆಸರುಗಳನ್ನ ಹೇಳ್ತಾರೆ. ಒಂದು ತಾಯಿಯಾಗಿ, ಒಂದು ಹೆಣ್ಣಾಗಿ ನಾನು ಹೇಳ್ತೀನಿ, ಯೇಸುವಿನ ಮಗಳಾಗಿ ಖಂಡಿತವಾಗಿ ನಮ್ಮ ಮಕ್ಕಳು ಹೇಳಬೇಕು, ನನ್ನ ತಂದೆ ಥರ ನಾನು ಆಗಬೇಕು, ನನ್ನ ತಾಯಿ ಥರ ನಾನು ಆಗಬೇಕು ಅಂತ ಮಾದರಿ ಜೀವನ ನಡೆಸಬೇಕು. ನಾವೇನು ಸಂತರಲ್ಲ, ಸಣ್ಣ ಪುಟ್ಟ ತಪ್ಪುಗಳು ಇರ್ಬೋದು, ಅಲ್ಲಲ್ಲಿ ಅದನ್ನು ತಿದ್ದುಕೊಳ್ಳೋದಷ್ಟೇ. ಒಂದು ಕುಟುಂಬದಲ್ಲಿ ಒಂದು ಮಗ ಬೆಳಿಗ್ಗೆ ಬಂದು ಅಮ್ಮನ ಹತ್ರ ಹೇಳ್ತಿದ್ರಂತೆ, ಅಮ್ಮ ಏನೋ ಕೆಲಸ ಮಾಡ್ತಾ ಇದ್ಲು ಕಿಚನಲ್ಲಿ, ಅಮ್ಮನ ಹತ್ರ ಬಂದು ಹೇಳ್ದಂತೆ, ಅಮ್ಮ ಇವತ್ತು ನನಗೆ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ, 2ನೇ ಮಹಾಯುದ್ಧದ ಬಗ್ಗೆ ಒಂದು ಟೆಸ್ಟ್ ಇದೆ, ರಾತ್ರಿಡೀ ಅಪ್ಪ ಅಮ್ಮ ಜಗಳ ಮಾಡೋದ್ರಲ್ಲಿ ನನಗೆ ಓದ್ಕೊಳ್ಳೋಕ್ಕಾಗಿಲ್ಲ, ಪ್ಲೀಸ್ ಅಮ್ಮ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಕೊಡು. ಅಮ್ಮ ಸಿಟ್ಟಲ್ಲಿ ಹೇಳಿದ್ರು, ಹೋಗು ನಿಮ್ಮ ಅಪ್ಪ ಹಂದಿ ಥರ ರಾತ್ರಿಡೀ ಕುಡಿದು ಬಂದು ಬಿದ್ಕೊಂಡು ಈಗ ಹಂದಿ ಥರ ಕಾಫಿ ಕುಡ್ಕೊಂಡು ಬಂದು ಅಲ್ಲಿ ಪೇಪರ್ ಓದ್ತಾ ಇದ್ದಾನಲ್ಲ, ಅವನ ಹತ್ರ ಹೋಗಿ ಕೇಳು ಹೋಗು. ಇವನೋಗಿ ಅಪ್ಪನ ಹತ್ರ ಹೇಳ್ದ, ಅಪ್ಪ ಹಂದಿ, ನನಗೆ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು, ನನಗೆ ಟೆಸ್ಟ್ ಇದೆ. ಹೆಂಗಿದೆ ನಾವು ಮೈಗೆ, ಯಾಕೆನೋ ಹಂದಿ ಅಂತ ಕರಿತಾ ಇದೀಯಾ, ಬೇಕಾ ಏನಾದರೂ? ನಾನು ಹೇಳಿಲ್ಲಪ್ಪ, ನಿನ್ನ ಹೆಂಡತಿನೇ ಹೇಳಿದ್ದು, ನಿನ್ನ ಹೆಂಡತಿ ಹತ್ರ ಹೋಗಿ ಕೇಳು. ನನ್ನ ಅವಳು ಹಂದಿ ಅಂತ ಹೇಳಿದ್ಲ, ನಾನು ಹಂದಿ ಆದರೆ ಅವಳು ಕತ್ತೆ ಅಂತ ಹೋಗಿ ಹೇಳು, ಆ ಕತ್ತೆ ಹತ್ರನೇ ಹೋಗಿ ಕೇಳ್ಕೊ ಹೋಗು. ಅವನ ಅಮ್ಮನ ಹತ್ರ ಬಂದು ಹೇಳ್ದ, ಅಮ್ಮ ಕತ್ತೆ ನೀನೇ ಹೇಳ್ಕೊಡ್ಬೇಕಂತೆ, ಅಪ್ಪನಿಗೆ ಹೇಳ್ಕೊಡಕ್ಕಾಗಲ್ಲ ಅಂತೆ. ಯಾಕೆನೋ ಕತ್ತೆ ಅಂತ ಕರಿತಾ ಇದೀಯಾ? ನಾನು ಹೇಳಿಲ್ಲಪ್ಪ, ನಮ್ಮ ಅಪ್ಪನೇ ಹೇಳಿದ್ದು, ನಮ್ಮ ಅಪ್ಪನ ಹತ್ರ ಹೋಗಿ ಹೇಳು. ರಾತ್ರಿಡೀ ಕುಡಿದು ಬಂದು ಒಡೆದು ಈಗ ಎದ್ದು ಹೋಗಿ ಅಲ್ಲಿ ಪೇಪರ್ ಓದ್ಕೊಂಡು ನಾಯಿ ತರ ಕೂತಿದ್ದಾನೆ, ಅವನು ನಾಯಿ ಅಲ್ಲ, ಅವನ ವಂಶನೇ ನಾಯಿ ಅಂತ ಹೋಗಿ ಹೇಳು ನಿಮ್ಮ ಅಪ್ಪನಿಗೆ. ಅಪ್ಪ ನಾಯಿ ವಂಶ ಯಾರಾದ್ರೂ ಒಬ್ರು ಹೇಳ್ಕೊಡ್ರಿಪ್ಪ, ನನಗೆ ಟೆಸ್ಟ್ ಇದೆ, ಇಲ್ಲದಿದ್ರೆ ಮಾರ್ಕ್ಸ್ ತರದಿದ್ರೆ ನೀವು ಹೊಡಿತೀರಾ, ರಾತ್ರಿಡೀ ನೀವಿಬ್ರು ಜಗಳಾಡ್ತೀರಾ, ನಂಗೆ ಓದಕ್ಕೆ ಟೈಮ್ ಇಲ್ಲ, ಯಾರಾದ್ರೂ ಒಬ್ರು ಒಂಚೂರು ಹೇಳ್ಕೊಡಿ. ನನ್ನ ನಾಯಿ ಅಂತ ಹೇಳಿದ್ಲ, ನಮ್ಮ ವಂಶನೇ ನಾಯಿ ಅಂತ ಹೇಳಿದ್ಲ ಅಂತೇಳಿ ಕಾಫಿ ಕುಡಿತಿದ್ದ ಗ್ಲಾಸಿಂದಲೇ ಒಂದು ಬಿಟ್ಟ. ಅವರ ಮನೆ ಉದ್ದಕ್ಕಿಂತ ಏನೋ ಅವಳ ತಲೆಗೆ ಹೋಗಿ ಟಣ್ಣು ಅಂತ ಹೊಡಿತು. ಸಿಟ್ಟು ಎಲ್ಲಿತ್ತ ಏನೋ ಗೊತ್ತಿಲ್ಲ. ಉಪ್ಪಿಟ್ಟು ಮಾಡ್ತಾ ಇದ್ಲು, ಈ ಕಬ್ಬಿಣದ ಸಟಕ ಬರುತ್ತಲ್ಲ ಹಿಂದಿನ ಕಾಲದಲ್ಲಿ, ಅದನ್ನ ಬೀಸಿ ಒಂದು ಕೊಟ್ಲು, ರಾತ್ರಿದು ಸಿಟ್ಟೆಲ್ಲ ಇಟ್ಕೊಂಡು ಅವನ ತಲೆಗೆ ಹೋಗಿ ಟಣ್ಣು ಅಂತ ಹೊಡಿತು. ಸಿಟ್ಟು ಬಂದು ಇಬ್ರು ಜುಟ್ಟು ಹಿಡ್ಕೊಂಡು ಒಡೆದಾಡ್ತಾ ಇದ್ದಾರೆ. ಸುಮಾರು ಹೊತ್ತು ಮಗ ನೋಡ್ದ, ಅವನು ಬಂದು ಹೇಳ್ದ, ಅಪ್ಪ ಅಮ್ಮ ಪ್ಲೀಸ್ ಸ್ಟಾಪ್ ಮಾಡಿ ನಿಮ್ಮ ಜಗಳ, ನೀವಿಬ್ರು ನನಗೆ ಎಕ್ಸ್ಪ್ಲೈನ್ ಮಾಡೋದೇ ಬೇಡ, 2ನೇ ಮಹಾಯುದ್ಧ ಏನು ಅಂತ ನನಗೀಗ ಅರ್ಥ ಆಯ್ತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ ಹಾಲೆಲೂಯ. ಮಕ್ಕಳ ಮುಂದೆ ಜಗಳ ಆಡೋದು, ಪೋಲಿ ಮಾತುಗಳನ್ನ ಆಡೋದು, ಕೆಟ್ಟ ಕೆಟ್ಟ ಸೀರಿಯಲ್ಗಳನ್ನ ನೋಡೋದು, ಸಿನಿಮಾಗಳನ್ನ ನೋಡೋದು,
ಅವಾಚ್ಯ ಶಬ್ದಗಳಿಂದ ಮನೆಯಲ್ಲಿ ಒಡೆದಾಡೋದು, ಜಗಳಾಡೋದು, ಹಿರಿಯರ ಬಗ್ಗೆ ನೀಚವಾಗಿ ಕೇವಲವಾಗಿ ಮಾತಾಡೋದು, ಇವತ್ತಿನ ಮಕ್ಕಳಿಗೆ ಇದೇ ಮಾದರಿಯಾಗಿ ನಾವು ತೋರಿಸಿಕೊಡ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದನ್ನು ನೋಡ್ತಾ 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 ಬೆಳೆಯುವ ಮಕ್ಕಳಿಗೆ ಇವತ್ತು ಕುಟುಂಬದ ಮೌಲ್ಯ ಗೊತ್ತಿಲ್ಲ ರೀ. 24 ಗಂಟೆ ಮೊಬೈಲಲ್ಲಿ ಅಪ್ಪ ಇದ್ದರೆ 24 ಗಂಟೆ ಸೀರಿಯಲಲ್ಲಿ ಅಮ್ಮ. ಎಷ್ಟರ ಮಟ್ಟಿಗೆ ನಾವು ಸೀರಿಯಲ್ಗಳಿಗೆ ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದರೆ, ನಮ್ಮ ಕುಟುಂಬದಲ್ಲಿ ಏನೇ ಸಂಭವಿಸಿದ್ರು ಕೂಡ ನಮಗೆ ಗೊತ್ತಿರಲ್ಲ. ನಾನು ಟೀಚರ್ ಆಗಿರುವಾಗ ಒಂದ್ಸಲ ಸೆನ್ಸಸ್ಸಿಗೆ ಹೋಗುವಾಗ ಮಧ್ಯಾಹ್ನ ಮೇಲೆ ಹೋದರೆ ತುಂಬ ಬಿಸಿಲಿತ್ತು ಅಂತೇಳಿ ಬೆಳಿಗ್ಗೆ 7 ಗಂಟೆಗೆಲ್ಲ ಶುರು ಮಾಡ್ತಾ ಇದ್ವಿ. ಒಂದು ಮನೆಗೆ 7:15 ಹೋಗಿ ಬಾಗಿಲು ತಟ್ತಿದ್ವಿ, ಬಾಗಿಲು ತಟ್ತಾ ಇದ್ವಿ, ಬಾಗಿಲು ತೆರಿತಾ ಇಲ್ಲ, ಗೋಳೋ ಅಂತ ಅಳು ಕೇಳ್ತಾ ಉಂಟು. ನಾವು ಜೋರಾಗಿ ತಟ್ಟಿದ್ವಿ, ನಾನು 2 ಟೀಚರ್ಸ್ ಇದ್ವಿ, ಜೋರಾಗಿ ತಟ್ಟಿದ್ವಿ. ಪಕ್ಕದ ಮನೆಯವರೆಲ್ಲ ಓಡಿ ಬಂದರು, ಮಿಸ್ ಏನು ಮಿಸ್? ನಾವು ಹೇಳಿದ್ವಿ ಸೆನ್ಸಸ್ಸಿಗೆ ಬಂದಿದ್ದೀವಿ, ಇವರು ಬಾಗಿಲು ತೆರಿತಾ ಇಲ್ಲ, ಒಳಗೆ ಏನೋ ಅಳು ಕೇಳ್ತಾ ಉಂಟು. ಇನ್ನೊಬ್ರು ಕಿಟಕಿಯೆಲ್ಲ ಡಡ ಡಡ ಅಂತ ಹೊಡೆದ್ರು. ಅಷ್ಟೊತ್ತಿಗೆ ಬಾಗಿಲು ಒಬ್ರು ಹತ್ಕೊಂಡೇ ಬಾಗಿಲು ತೆಗೆದ್ರು. ನೋಡ್ತಾ ಇದ್ವಿ ಮನೆಯೊಳಗೆಲ್ಲ ನೊಣ ಓಡಾಡುವ ರೀತಿಯಲ್ಲಿ ಅಷ್ಟು ಗಲೀಜು. ಬೆಳಿಗ್ಗೆ ತಿಂದಿದ್ದು ಮಾಡಿದ್ದೆಲ್ಲ ಹಂಗಂಗೆ ಬಿದ್ದಿದೆ. ಬೆಳಿಗ್ಗೆ 7-7:30 TV ಸೀರಿಯಲ್ ನೋಡ್ಕೊಂಡು ಅಳ್ತಾ ಇದ್ದಾರೆ. ನಾವು ಹೋಗಿ ನಿಂತಿದ್ದೀವಿ, ಅವ್ರು ಅಳ್ತಾನೇ ಇದ್ದಾರೆ. ನಾನು ಕೇಳಿದೆ ಏನಾದರೂ ಸಂಭವಿಸ್ತಾ, ಯಾಕೆ ಅಳ್ತಾ ಇದ್ದೀರಾ? ವಯಸ್ಸಾದ ಅವರು ಮಾವ ಇದ್ರು, ಅವ್ರು ಹೇಳಿದ್ರು, ಮಿಸ್ ಯಾಕೆ ಕೇಳ್ತಾ ಇದ್ದೀರಾ ಈ ಗೋಳು? ನೆನ್ನೆ ಸೀರಿಯಲ್ ನೋಡೋಕ್ಕಾಗಿಲ್ಲ, ಕರೆಂಟ್ ಹೋಗ್ಬಿಡ್ತು. ಅಕ್ಕಪಕ್ಕದವರಿಗೆಲ್ಲ ಅಂದರೆ ನೆಂಟರಿಗೆಲ್ಲ ಕೇಳಿದ್ರು, ನೆನ್ನೆ ಅಭಿ ಓಡಿ ಹೋಗ್ಬೇಕು ಅಂತಿದ್ಲು, ಓಡಿ ಹೋದ್ಲಾ ಅಲ್ಲ ಮನೆಯಲ್ಲೇ ಉಳ್ಕೊಂಡ್ರ? ಹಲೋ ಏನಾಯ್ತು ಏನಾಯ್ತು ಅಂತ ಯಾರು ಫೋನ್ ರಿಸೀವ್ ಮಾಡಿಲ್ಲ, ಇವಳಿಗೆ ಸರಿಯಾದ ಆನ್ಸರು ಕೊಟ್ಟಿಲ್ಲ. ಬೆಳಿಗ್ಗೆ ಆಗುವಾಗ ಆ ಸೀರಿಯಲ್ ರಿಪೀಟ್ ಮಾಡಿದ್ರು ಮಿಸ್. ನೆಟ್ಟಲ್ಲಿ ಅದನ್ನು ನೋಡಿಕೊಂಡು ಅಭಿ ಹೋಗುವ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಲು ಅಂತೇಳಿ ಅಳ್ತಾ ಇದ್ದಾಳೆ ಮಿಸ್. ಬೆಳಿಗ್ಗೆ ಮನೆನ ಕಸದ ದೊಡ್ಡಿ ಥರ ಹಾಕಿ ಮಕ್ಕಳಿಗೆ ಸರಿಯಾಗಿ ಒಂದು ಟಿಫನ್ ಕೂಡ ಮಾಡಿಕೊಡದೆ ಅಲ್ಲೊಂದು ಉಪ್ಪಿಟ್ಟು ಮಾಡಿಟ್ಟಿದ್ರು ರೀ. ನಾಯಿ ಕೂಡ ಮೂಸೋದಿಲ್ಲ ಆ ಉಪ್ಪಿಟ್ಟನ್ನ, ಆ ರೀತಿ ಮಾಡಿಟ್ಟಿದ್ರು. ನಾವು ಕೇವಲವಾಗಿ ವರ್ತಿಸಬಾರ್ದು ರೀ. ನಮ್ಮ ಕುಟುಂಬದಲ್ಲಿ ಕಷ್ಟಗಳು, ದುಃಖಗಳು, ನೋವುಗಳು, ನಿರಾಶೆಗಳು, ಸೋಲುಗಳು ಇದ್ದಿದೆ. ಹಾಗೆ ಅಂತೇಳಿ ಅದಕ್ಕೆ ಅಡಿಕ್ಷನ್ ಆಗೋದು ಬೇರೆ ರೀತಿಯಲ್ಲಿ ಅಲ್ಲ, ಯೇಸುವಲ್ಲಿ ಅಂಟುಕೊಳ್ಬೇಕು. ಯಾವಾಗ ನಮ್ಮ ಜೀವನದಲ್ಲಿ ಯೇಸುವನ್ನು ನಾವು ಗಟ್ಟಿಯಾಗಿ ಇಟ್ಕೊಳ್ತೀವೋ, ಯೇಸುವಿಗೆ ಪ್ರಥಮ ಸ್ಥಾನ ಕೊಡ್ತೀವೋ, ಉಳಿದಿದೆಲ್ಲ ನಮ್ಮ ಜೀವನದಲ್ಲಿ ಕಸವಾಗಿ ಹೋಗ್ಬಿಡುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಸಂತ ಪೌಲರು ಹೇಳ್ತಾರೆ, ಯೇಸು ಧರ್ಮಸಭೆಗೆ ಶಿರಸಾದ ರೀತಿಯಲ್ಲಿ ಪತಿಯು ಕುಟುಂಬದ ಶಿರಸಾಗಿದ್ದಾನೆ. ಅಂದರೆ ಧರ್ಮಸಭೆಯನ್ನು ಕುಟುಂಬಕ್ಕೆ ದೇವರು ಹೋಲಿಸ್ತಾ ಇದ್ದಾರೆ. ಪ್ರತಿಯೊಂದು ಸಣ್ಣ ಸಣ್ಣ ಕುಟುಂಬಗಳು ಒಂದು ಸೇರಿನೇ ಒಂದು ಧರ್ಮಸಭೆ ಆಗೋದು. ಧರ್ಮಸಭೆಯ ಶಿರಸ್ಸು ಯೇಸು ಆದ ರೀತಿಯಲ್ಲಿ ಪುರುಷ ಕುಟುಂಬದ ನಾಯಕನಾಗಿದ್ದಾನೆ ಅಂತ ಹೇಳಿದ್ರೆ ಅವನು ದುಡಿಯುವ ಗಂಡಸಾಗಿರ್ಬೇಕು, ಪ್ರಾರ್ಥಿಸುವ ವ್ಯಕ್ತಿ ಆಗ್ಬೇಕು. ಒಂದು ಹೆಣ್ಣು ಒಳ್ಳೆ ಪೋಸ್ಟಲ್ಲಿ ಇದ್ದಾಳೆ, ಆದ್ರೂ ರಿಸೈನ್ ಮಾಡಿದ್ಲು ಅಂತ ಹೇಳಿ ಅಕ್ಕಪಕ್ಕದವ್ರು ಏನ್ರಿ ಇವತ್ತು ಕೆಲಸಕ್ಕೆ ಹೋಗಿಲ್ವಾ ಅಂತ ಕೇಳಿದ್ರೆ, ಇಲ್ಲ ರೀ ಎಷ್ಟು ದುಡಿಯೋದು ಸಾಕಾಯ್ತು ರಿಸೈನ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ಅಯ್ಯೋ ರಿಸೈನ್ ಮಾಡಿಬಿಟ್ಟ, ಇನ್ನೆಂಗೆ ನಿನ್ನ ಗಂಡನ ಮಕ್ಕಳನ್ನ ಸಾಕ್ತೀಯ ಅಂತ ಯಾರು ಕೇಳಲ್ಲ. ಆದರೆ ಒಂದು ಗಂಡಸು ಒಂದು ಆಟೋ ಡ್ರೈವರೇ ಆಗಿರಲಿ, ಅವನು ಕೆಲಸ ಬಿಟ್ಟು ಮನೆಯಲ್ಲಿ ಕೂತ್ರೆ ಇನ್ನು ಮುಂದೆ ನಾನು ದುಡಿಯೋಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ? ಹೆಂಡತಿ ಮಕ್ಕಳನ್ನ ನೀನು ಹೇಗೆ ಸಾಕ್ತೀಯ ಅಂತ ಕೇಳ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಉದ್ಯೋಗಂ ಪುರುಷ ಲಕ್ಷಣಂ. ಕೆಲವರು 1-2 ಧ್ಯಾನಕ್ಕೆ ಹೋಗ್ಬಿಟ್ರೆ ಬಂದರೆ ಸಾಕು, ಭಕ್ತಿ ತಲೆಗೆ ಹತ್ಬಿಡುತ್ತೆ. ಒಂದು ಗಂಡಸು ನನ್ನ ಹತ್ರ ಬಂದು ಹೇಳಿದ್ರು, ನಿಮ್ಮ ಧ್ಯಾನಕ್ಕೆ ಕಳಿಸ್ಬಿಟ್ಟು ನಮ್ಮ ಕುಟುಂಬನೇ ಒಡೆದೋಗ್ಬಿಡ್ತೀರಿ ಅಂತ. ನಾನು ಕೇಳಿದೆ ಯಾಕೆ? ಧ್ಯಾನಕ್ಕೆ ಹೋಗಿ ಬಂದ್ಲಾ, ನನ್ನ ಹೆಂಡತಿ ಮನೆ ತಲುಪುವಾಗ 6:30-7 ಗಂಟೆ ಆಯಿತು. ನನಗೆ ಫೋನ್ ಮಾಡಿ ಹೇಳಿದ್ಲು, ರೀ ನಮ್ಮ ಮನೆಗೆ ಬಂದಿದ್ದೀನಿ, ಧ್ಯಾನ ಮುಗಿಸಿ ಬೇಗ ಬನ್ನಿ ಅಂತ. ಕೆಲಸ ಬಿಟ್ಟು ನಾನು ಮನೆಗೆ ಬರುವಾಗಲೇ 10:30-11 ಗಂಟೆ ರಾತ್ರಿ ಆಗ್ಬಿಡ್ತು. ನಾನು ಗಾರೆ ಕೆಲಸ ಮಾಡ್ತಾ ಇದ್ದೀನಿ, 4-5 ಬಸ್ ಹತ್ತಿ ಮನೆಗೆ ಬಂದು ತಲುಪುವಾಗ 10:30-11 ಗಂಟೆ ಆಯಿತು. ಬಂದ ತಕ್ಷಣ ಹೇಳಿದ್ಲು, ನೀವು ಪಾಪ ನಿವೇದನೆ ಮಾಡಿ 1 ವರ್ಷ ಆಗಿದೆ, ಹೋಗಿ ಫಾದರ್ ಹತ್ರ ಹೋಗಿ ಪಾಪ ನಿವೇದನೆ ಮಾಡಿ. ನಾನು ಹೇಳಿದೆ ಇಲ್ಲ ಕಣೆ, 10:30-11 ಗಂಟೆ ಆಗ್ಬಿಟ್ಟಿದೆ, ಫಾದರ್ ಕೂಡ ಮಲಗಿರ್ತಾರೆ, ಚರ್ಚ್ ಗೇಟೆಲ್ಲ ಬೀಗ ಹಾಕಿರ್ತಾರೆ, ಇಷ್ಟೊತ್ತಿಗೆ ಯಾರಾದರೂ ಪಾಪ ನಿವೇದನೆ ಮಾಡ್ತಾರನೆ? ಭಾನುವಾರ ಬಲಿಪೂಜೆಗೆ ಹೋಗ್ತೀನಲ್ಲ ಆಗ ಮಾಡ್ತೀನಿ. ನೀವೊಂದು ಸೈತಾನ, ನಿಮಗೆ ಪಾಪ ನಿವೇದನೆ ಇಲ್ಲ, ನಿಮಗೆ ಸಂಸ್ಕಾರ ಇಲ್ಲ, ನಿಮಗೆ ಬಲಿಪೂಜೆ ಇಲ್ಲ, ನಿಮಗೆ ಪ್ರಾರ್ಥನೆ ಇಲ್ಲ. ನೀವು ಹಂಗೆ, ನಿಮ್ಮ ಅಪ್ಪನೂ ಹಂಗೆ, ನಿಮ್ಮ ಅಮ್ಮನೂ ಹಂಗೆ, ನಿಮಗೆ ಹುಟ್ಟಿದ ಮಕ್ಕಳು ಹಿಂಗೆ. ಇಡೀ ದಿನ ಜಗಳ ಸಿಸ್ಟರ್, ಏನು ಪ್ರಯೋಜನ? ಧ್ಯಾನಕ್ಕೆ ಹೋಗಿ 1 ವಾರ ಆಯಿತು, ಸಾಕು ನಿನ್ನ ಜಗಳ, ನಿನ್ನ ಧ್ಯಾನನೂ ಸಾಕು ಅಂತೇಳಿ ಕರ್ಕೊಂಡೋಗಿ ಅವ್ರ ಅಪ್ಪನ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಕೆಲವು ಗಂಡಸರಿದ್ದಾರೆ ಧ್ಯಾನಕ್ಕೆ ಹೋಗಿ ಬಂದರೆ ಮತ್ತೆ ಬೈಬಲ್ ಹಿಡ್ಕೊಂಡು ಓಡಾಡೋದು, ಎಲ್ಲ ಎಷ್ಟು ಧ್ಯಾನ ಇದೆ ಅಲ್ಲೆಲ್ಲ ಹೋಗಿ ಧ್ಯಾನಕೂಟದಲ್ಲಿ ಕೂತ್ಕೊಳ್ಳೋದು, ಮತ್ತೆ ಕೆಲಸಕ್ಕೆ ಹೋಗೋದಿಲ್ಲ. ಭಕ್ತಿ ತಲೆಗೆ ಹಿಡಿಬಾರ್ದು, ಭಕ್ತಿ ಹೃದಯಕ್ಕೆ ಹಿಡಿಬೇಕು. ಭಕ್ತಿ ಹುಚ್ಚಾಗಬಾರ್ದು,
ಭಕ್ತಿ ಪ್ರವರ್ತನೆ ಆಗಬೇಕು ನಮ್ಮ ಜೀವನದಲ್ಲಿ. ಒಂದು ಧ್ಯಾನ ಕೂಟಕ್ಕೆ ಹೋಗಿ ಬಂದರೆ, ಬೈಬಲ್ ವಾಕ್ಯವನ್ನು ಓದಿದ್ರೆ, ಪ್ರಾರ್ಥನೆಯಲ್ಲಿ ಬೆಳೀತಾ ಇದ್ರೆ ಅದೆಲ್ಲವೂ ನಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿ ಮಾರ್ಪಡಬೇಕು. ನಮ್ಮಲ್ಲಿರುವ ನೆಗೆಟಿವ್ಸ್ನೆಲ್ಲ ಅದು ತುಳಿದು ಮೆಟ್ಟಿ ಪಾಸಿಟಿವ್ಸ್ ಹತ್ತುತ್ತಾ ಹೋಗ್ಬೇಕು, ಮೇಲಕ್ಕೆ ಮೇಲಕ್ಕೆ ಏರಬೇಕು. ಕುಟುಂಬವನ್ನು ಪ್ರೀತಿಸಬೇಕು, ಕುಟುಂಬವನ್ನು ಗೌರವಿಸಬೇಕು. ಹೆಣ್ಣಾಗ್ಲಿ ಗಂಡಾಗ್ಲಿ, ನಾನು ಇದೇ ಕೆಲಸ, ನಾನು ಅದೇ ಕೆಲಸನೋ, ಇಬ್ಬರನ್ನ ದೇವರು ಒಂದೇ ರೀತಿಯಲ್ಲಿ ಸರಿಸಮಾನವಾಗಿ ಸೃಷ್ಟಿ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಹೆಂಗಸರು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ಮನೆಯಲ್ಲೇ ಎಲ್ಲ ಮಾಡ್ಕೊಂಡಿದ್ರು. ಈಗ ಹಾಗಿಲ್ಲ, ಹೆಂಗಸು ದುಡಿತಾರೆ, ಗಂಡಸು ದುಡಿತಾರೆ, ಇಬ್ಬರ ದೇಹದಲ್ಲೂ ದಣಿವು ಇರುತ್ತೆ. ಆಗ ಎಲ್ಲ ಕೆಲಸಗಳನ್ನ ಇಬ್ಬರು ಒಂದೇ ಮನಸ್ಸಿನಿಂದ ಹಂಚಿಕೊಳ್ಳೋದು. ಇನ್ನೊಂದು ಟಿಪ್ಸ್, ಇಬ್ಬರು ಸೇರಿ ಒಟ್ಟಿಗೆ ಕಿಚನಲ್ಲಿ ಏನಾದರೂ ಕೆಲಸ ಮಾಡೋದಾದ್ರೆ, ಪಾತ್ರೆ ತೊಳ್ಕೊಂಡು ಅಥವಾ ಗುಡಿಸ್ಕೊಂಡು ಒರೆಸ್ಕೊಂಡು ಅಡಿಗೆ ಮಾಡಿಕೊಂಡು ಒಟ್ಟಿಗೆ ಕೆಲಸ ಮಾಡೋದಾದ್ರೆ, ಎಷ್ಟೋ ವೇಳೆ ನಮಗೆ ಹೊರಗಡೆ ಸಮಯ ಸಿಕ್ಕಲ್ಲ. ಇಬ್ಬರು ಈ ಬ್ಯುಸಿ ಲೈಫಲ್ಲಿ ಎಷ್ಟೋ ವೇಳೆ ಪರಸ್ಪರ ಕೆಲವು ಸೀಕ್ರೆಟ್ಸ್ ಮಾತಾಡೋಕ್ಕೆ ಟೈಮ್ ಸಿಕ್ಕದಾಗ, ಈಗಿನ ಕಾಲಘಟ್ಟದಲ್ಲಿ ಎಲ್ಲರ ಕಿಚನ್ ಸಣ್ಣ ಕಿಚನ್, ಒಂದಿಬ್ಬರು ಈಗ ನಿಂತು ತಿರ್ಗಕ್ಲಿಕ್ಕೆ ಆಗೋದು. ಆಗ ಅಲ್ಲಿ ಕೆಲವು ವಿಷಯಗಳನ್ನ ನಾವು ಮನಸ್ಸು ಬಿಚ್ಚಿ ಹಂಚಿಕೊಳ್ಬೋದು. ಮನಸ್ಸು ಮಾಡಿದರೆ ಎಲ್ಲವೂ ಕ್ರಮೀಕರಿಸಲ್ಪಡ್ತದೆ ರೀ. ಯಾವಾಗ ನಾವು ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ತಾ ಹೋಗ್ತೀವಿ, ನಮ್ಮ ಜೀವನದಲ್ಲಿ ಕೂಡ ಹೆಜ್ಜೆ ಇಟ್ಟ ಜಾಗವೆಲ್ಲ ಯೇಸುವಿಗೆ ಸ್ವಂತವಾಗುತ್ತಾ, ಯೇಸುವಿಗೆ ಆದಾಯವಾಗುತ್ತಾ, ಯೇಸುವಿನ ಆಶೀರ್ವಾದದಿಂದ ತುಂಬುತ್ತಾ, ಎಲ್ಲವೂ ಪಾಸಿಟಿವ್ ಆಗಿಯೇ ಮಾರ್ಪಡುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಗಂಡ ಹೆಂಡತಿ ಪರಸ್ಪರ ಕರುಣೆಯಿಂದಲೂ ಕನಿಕರದಿಂದಲೂ ವರ್ತಿಸಿ ಅಂತ ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 32ನೇ ವಾಕ್ಯ ಹೇಳುತ್ತೆ. ಗಂಡನ ಒಡೆಯೋದು, ಹೆಂಡತಿಯನ್ನು ಒಡೆಯೋದು, ಕೆಟ್ಟ ಕೆಟ್ಟ ಮಾತುಗಳಿಂದ ಬೇರೆಯವರ ಹತ್ರ ಚಾಡಿ ಹೇಳೋದು, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ದೇವರ ವಾಕ್ಯ ಹೇಳುತ್ತೆ, ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡಿ. ಅಂದ್ರೆ ನಾವೀಗ ಏನೇ ಒಂದು ವಿಷಯ ಇರಲಿ, ಸಣ್ಣ ಪುಟ್ಟ ವಿಷಯವನ್ನು, ಈಗ ಅಂತ ಹೇಳಿದ್ರೆ ಹೆಂಗಸರು ತುಂಬಾ ಓದಿರ್ತಾರೆ, ಮನೆಯಲ್ಲಿ ಹೋಗುವಾಗಲೇ ನನ್ನ ಹುಡುಗಿ, ನನ್ನ ಮಗಳು ಅಷ್ಟು ಓದಿದಾಳೆ, ಇಷ್ಟು ಓದಿದಾಳೆ, ಅಂಥ ಟ್ಯಾಲೆಂಟ್ ಇದೆ, ಇಂಥ ಟ್ಯಾಲೆಂಟ್ ಇದೆ, 4 ಕೊಂಬು 5 ಬಾಲ ಕಟ್ಟಿನೇ ಕಳಿಸೋದು. ಬಂದ ಮೇಲೆ ಯಾರಾದ್ರೂ ಏನಾದ್ರೂ ಇಷ್ಟು ಹೇಳ್ಬಿಟ್ರೆ ಸಾಕು, ನಿನ್ನ ಹತ್ರ ನಾನು ಯಾಕೆ ಕೇಳ್ಕೊಂಬಿದ್ದಿರ್ಬೇಕು, ನನಗೇನು ಕೇಮೆ ಇಲ್ವಾ, ನಾನೇನು ನಿನಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ, ನಿನ್ನಷ್ಟೇ ದುಡಿದು ಬರ್ತೀನಿ, ನಿನ್ನಷ್ಟೇ ಎಜುಕೇಶನ್ ಇದೆ. ಅದನ್ನ ಆಗಲೇ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಹೇಳ್ಬಿಡೋದು, ಅಪ್ಪ ನಮ್ಮ ಅತ್ತೆ ಹಿಂಗೆ ಹೇಳಿದ್ರು, ನಮ್ಮ ಮಾವ ಹಿಂಗೆ ಹೇಳಿದ್ರು, ನನ್ನ ಗಂಡ ಹಿಂಗೆ ಹೇಳಿದ್ರು. ಅಲ್ಲಿ ಅವರ ಮಗಳೇ, ಕುಡುಕನಾದ್ರೂ ಪಡ್ಕನಾದ್ರೂ ಗಂಡನೇ, ನೀನು ಹಂಗೆಲ್ಲ ಹೇಳ್ಬಾರ್ದು ಮಗಳೇ, ಸಹಿಸ್ಕೊಂಡು ಬದುಕು. ಎಷ್ಟು ತಂದೆ ತಾಯಿ ಇವತ್ತು ನಮ್ಮ ಮಕ್ಕಳಿಗೆ ಹೇಳಿಕೊಡ್ತೀವಿ. ಅವನು ಹಂಗೆ ಅಂದ್ಲ, ಅವ್ರ ಅಪ್ಪ ಅಮ್ಮ ಹಂಗಂದ್ರ, ಈಗಲೇ ಪೆಟ್ಟಿಗೆ ತೆಕೊಂಡು ನೀನು ಬಂದ್ಬಿಡು, ನಿನ್ನ ಸಾಕ್ಲಿಕ್ಕಿರುವ ತಾಕತ್ತು ನನಗಿದೆ, ಅವರಿಗಿರುವ ತಾಕತ್ತಲ್ಲ, ಇವಳು ದುಡಿತಾಳೆ, ಆ ದುಡ್ಡಲ್ಲಿ ಇವರು ಕೂತ್ಕೊಂಡು ತಿನ್ಬೋದಷ್ಟೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದೇ ರೀತಿಯಲ್ಲಿ ಗಂಡಸು ಕೂಡ, ನಾನೊಂದು ಯಜಮಾನ, ಅದನ್ನೆಲ್ಲ ಬಿಟ್ಟು ನಾನೊಂದು ಪತಿ, ನಾನೊಂದು ಮಗ, ನಾನೊಂದು ತಂದೆ, ಈ ಕುಟುಂಬದ ನಾಯಕ ಅಂತ ಹೇಳುವ ಆ ಒಂದು ಮನೋಭಾವದಿಂದ, ಈಗೋ ಬಿಟ್ಟು, ಅಹಂ ಬಿಟ್ಟು, ಅಹಂಕಾರ ಬಿಟ್ಟು, ಒಂದು ಮಿಲಿಟರಿ ಸಿಸ್ಟಮ್ ಎಲ್ಲ ಬಿಟ್ಟು, ಕುಟುಂಬದಲ್ಲಿ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಮಕ್ಕಳೊಂದಿಗೆ ನಗಾಡ್ತಾ, ಪತ್ನಿಯೊಂದಿಗೆ ಎಲ್ಲವನ್ನು ಮನಸ್ಸು ಬಿಚ್ಚಿ ಹಂಚ್ಕೊಳ್ತಾ ಇರೋದಾದ್ರೆ ಆ ಕುಟುಂಬ ಸ್ವರ್ಗ ರೀ. ಪ್ರಾರ್ಥನೆ ಮಾಡುವಾಗ, ಕುಟುಂಬವಾಗಿ ಪ್ರಾರ್ಥನೆ ಮಾಡುವಾಗ, ಸ್ತುತಿ ಪ್ರಾರ್ಥನೆ ಮಾಡುವಾಗ, ದೇವರ ವಾಕ್ಯ ಓದಿ ಧ್ಯಾನಿಸುವಾಗ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥಿಸಬೇಕು. ನಮ್ಮ ಕುಟುಂಬದಲ್ಲಿ ಎಷ್ಟೋ ಕೊರತೆಗಳಿರ್ತದೆ. ಸಾಲದ ಬಾಧೆಯಿಂದ ಇವತ್ತು ಎಷ್ಟೋ ಕುಟುಂಬವಾಗಿಯೇ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ, ನೀನು ಅನೇಕರಿಗೆ ಸಾಲ ಕೊಡುವೆ ಹೊರತು ತೆಗೆದುಕೊಳ್ಳುವುದಿಲ್ಲ. ಕುಟುಂಬವಾಗಿ ನೀನು ಒಂದೇ ಮನಸ್ಸಿನಿಂದ ಅಂತ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥಿಸೋದಾದ್ರೆ 100% ನಿನ್ನ ಕುಟುಂಬದಲ್ಲಿ ಕೊರತೆಗಳು ಇರೋದಿಲ್ಲ. ದೇವರು ನುಡಿದರೆ ನುಡಿದಂತೆ ನಡೆಯುವ ದೇವರು. ಅದೇ ರೀತಿ ಮಕ್ಕಳಿಗೆ ಜ್ಞಾನದ ಕೊರತೆ ಇದ್ರೆ, ಯಾಕೋಬನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತೆ, ಯಾರಿಗೆ ಜ್ಞಾನದ ಕೊರತೆ ಇದೆಯೋ ದೇವರಲ್ಲಿ ಬೇಡಿಕೊಳ್ಳಿರಿ, ದೇವರು ಸಮೃದ್ಧಿಯಾಗಿ ಕೊಡ್ತಾರೆ. ಪ್ರಾರ್ಥನೆ ಆದ್ಮೇಲೆ, ಕುಟುಂಬ ಪ್ರಾರ್ಥನೆ ಆದ್ಮೇಲೆ ಮಕ್ಕಳು ಮೊಣಕಾಲೂರಿ ಬ್ಲೆಸ್ಸಿಂಗ್ಗೆ ಬರುವಾಗ ಗಂಡ ಹೆಂಡತಿ ಇಬ್ರು ಮಕ್ಕಳ ತಲೆ ಮೇಲೆ ಕೈ ಇಟ್ಟು, ದೇವರೇ ಯೇಸುವೆ ನನ್ನ ಮಕ್ಕಳನ್ನು ಜ್ಞಾನದಿಂದ ತುಂಬಿಸು ಸ್ವಾಮಿ, ಇಂಥ ವಾಗ್ದಾನ ನೀನು ಹೇಳಿದೆಯಲ್ಲ, ಆ ವಾಗ್ದಾನದಿಂದ ನನ್ನ ಮಕ್ಕಳನ್ನು ತುಂಬಿಸು ತೇಳಿ ಪ್ರಾರ್ಥಿಸೋದಾದ್ರೆ ನೀವು ಯಾವ ಟ್ಯೂಷನಿಗೆ ಬಿಡುವ ಅವಶ್ಯಕತೆ ಇಲ್ಲ. ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸಿ, ಪತಿಯನ್ನು ಸಮರ್ಪಿಸಿ ಪ್ರಾರ್ಥಿಸಿ, ಮಡದಿಯನ್ನು ಸಮರ್ಪಿಸಿ ಪ್ರಾರ್ಥಿಸಿ. ಅತ್ತೆ ಮಾವ, ಅತ್ತಿಗೆ ನಾದಿನಿ ಯಾರಾದರೂ ಕುಟುಂಬದಲ್ಲಿದ್ದರೆ ಅವರೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸಿ. ಬೇರೆಯವರ ಹತ್ರ ದೂರಿ ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಹರಾಜಾಗತ್ತೆ ಹೊರತು ಏನು ಪ್ರಯೋಜನ ಇಲ್ಲ. ಏನಾದರೂ ಪ್ರಯೋಜನ ಇದೆಯಾ? ದಿನ ಸಾಯೋರಿಗಾಗಿ ಯಾರೂ ಅಳೋದಿಲ್ಲ. 2 ದಿನ 3 ದಿನ ಕೇಳ್ತಾರೆ,
4ನೇ ದಿನ ನಾವು ಪುನಃ ಅದೇ ದಾರಿಯಲ್ಲಿ ಹೋಗುವಾಗ ನಮ್ಮನ್ನ ನೋಡಿದ್ರೇನೆ ಅಯ್ಯೋ ದೇವರೇ ಕಂಪ್ಲೇಂಟ್ ಬಾಕ್ಸ್ ಬಂತಪ್ಪ ಓಡ್ರಪ್ಪೋ ಓಡಿ ಅಂತ ಓಡೋಗ್ಬಿಡ್ತಾರೆ. ಯೇಸು ಹತ್ರ ಹೇಳುವ, ಮೊಣಕಾಲು ಊರಿ 2 ಕರಗಳನ್ನ ಮೇಲೆ ಕೆತ್ತಿ ಸ್ತುತಿ ಮಾಡಿ, ಯೇಸುವೆ ನನ್ನಲ್ಲಿ ಈ ಕೊರತೆಗಳಿದೆ ಸ್ವಾಮಿ, ನಿನಗೆ ಎಲ್ಲ ಗೊತ್ತು ಯೇಸುವೆ. ನಾವು ಮುಖ ನೋಡುವರ್ರಿ, ದೇವ್ರ ಹೃದಯ ನೋಡುವವರು, ಅವರಿಗೆ ಎಲ್ಲ ಗೊತ್ತು. ಕೇಳುವುದಕ್ಕಿಂತ ಬೇಡುವುದಕ್ಕಿಂತ ಮಿಗಿಲಾಗಿ ಕೊಡುವ ದೇವರು. ಇನ್ನು ಸಿಂಗಲ್ ಪೇರೆಂಟ್ ಇರುತ್ತಾರೆ, ವಿಧವೆಯರು, ವಿದುರರು ಯಾರಾದ್ರೂ ಇರ್ತಾರೆ, ಅವರಿಗೆ ಯಾರ ಹತ್ರ ಆದ್ರೂ ಹಂಚ್ಕೊಳ್ಬೇಕು ಅಂತ ಇರ್ತದೆ. ನನ್ನ ಹತ್ರ ಒಂದು ಸಹೋದರಿ ಬಂದು ಹೇಳಿದ್ಲು, ಸಿಸ್ಟರ್ ನಾನು ತುಂಬ ಪ್ರೇಯರ್ ಮಾಡ್ತೀನಿ, ಮೊದಲು ತುಂಬ ಪಾಪ ಜೀವನದಲ್ಲಿದ್ದೆ, ನಿಮ್ಮ ಧ್ಯಾನ ಕೂಟದಲ್ಲೆಲ್ಲ ಭಾಗವಹಿಸಿ ಆದಮೇಲೆ ಪರಿಶುದ್ಧ ಜೀವನ ನಡೆಸಬೇಕು ಅಂತ ಆಸೆ ಇದೆ. ಆದರೆ ನನಗೆ ಮನಸ್ಸಲ್ಲಿ ಒಂಟಿಯಾಗಿರುವಾಗ ಯಾರಾದರೂ ನನ್ನ ಹತ್ರ ಮಾತಾಡಬೇಕು, ನನಗೇ ಅಂತ ಒಬ್ಬರು ಇರಬೇಕು ಅಂತ ಆಸೆ ಇದೆ. ನಾನು ಅವಳ ಹತ್ರ ಹೇಳಿದೆ, ಮಗಳೇ, ಯೇಸು ನಿನ್ನ ಸ್ನೇಹಿತನಾಗಿ ಆರಿಸ್ಕೊ, ಯೇಸು ನಿನ್ನನ್ನು ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ಯೇಸು. ಆ ಯೇಸು ಹತ್ರ ನೀನು ಮಾತಾಡಲಿಕ್ಕೆ ಶುರು ಮಾಡು, ಆ ವಾಯ್ಸ್ ನೀನು ಕೇಳು, ಯೇಸುವಿನ ಬಗ್ಗೆ ನೀನು ತುಂಬ ಆಲೋಚನೆ ಮಾಡು. ಯೇಸು ಹೇಳ್ತಾರೆ, ವಿಧವೆಯರಿಗೆ ನಾನೇ ಪತಿಯಾಗಿರ್ತೀನಿ, ಅನಾಥರಿಗೆ, ದಿಕ್ಕಿಲ್ಲದವರಿಗೆ, ನಿರ್ಗತಿಗರಿಗೆ, ಆಶ್ರಯ ಇಲ್ಲದವರಿಗೆ ನಾನೇ ಆಶ್ರಯದಾತನಾಗಿರ್ತೀನಿ. ಯೇಸು ಹತ್ರ ನೀನು ಮಾತಾಡು, ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥಿಸು. ನೀನು ಹೇಳಿದೆಯಲ್ಲ ಸ್ವಾಮಿ, ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸ್ತೀನಿ ಅಂತ, ನನ್ನನ್ನು ನಿನ್ನ ಪ್ರೀತಿಯಿಂದ ತುಂಬಿಸು. ನನಗೆ ಗಂಡ ಇಲ್ಲ, ನನ್ನ ಗಂಡನಾಗಿ ನೀನು ಬಾ, ನನ್ನ ಸ್ನೇಹಿತನಾಗಿ ನೀನು ಬಾ, ನನ್ನ ತಂದೆಯಾಗಿ ತಾಯಿಯಾಗಿ ನೀನು ಬಾ ಅಂತೇಳಿ ಯೇಸು ಹತ್ರ ನೀನು ಮಾತಾಡೋಕ್ಕೆ ಶುರು ಮಾಡು. 1 ದಿನ 2 ದಿನ ಎಲ್ಲ ಕಳೆದ ಮೇಲೆ ನನ್ನ ಹತ್ರ ಹೇಳಿದ್ದು, ನನಗೆ ಏನು ಸಂಭವಿಸ್ತಾ ಇಲ್ಲ, ನನಗೆ ಆ ನಿರಾಶೆಯಿಂದ ನನಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ನಾನು ಹೇಳಿದೆ, ನೀನು ಕಂಟಿನ್ಯೂ ಆಗಿ ಮಾತಾಡೋಕ್ಕೆ ಶುರು ಮಾಡು ಯೇಸು ಹತ್ರ, ಪರಮಪ್ರಸಾದದಲ್ಲಿರುವ ಯೇಸು ಹತ್ರ ಮಾತಾಡು. ಏನು ಕೆಲಸ ಮಾಡ್ತಾ ಇದ್ರು ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ ಅಂತ ಹೇಳು. ಅಕ್ಕಿ ಹಾಕ್ತಾ ಇದ್ರು ಯೇಸುವೆ ಸ್ತೋತ್ರ ಅಂತ ಹೇಳು. ಮಕ್ಕಳಿಗೆ ತಿನ್ನಿಸ್ತಾ ಇದ್ರು ಯೇಸುವೆ ಸ್ತೋತ್ರ ಅಂತ ಹೇಳು. ನಿನ್ನ ಕುಟುಂಬ, ನಿನ್ನ ಮನೆ, ನಿನ್ನ ಜೀವನ, ನಿನ್ನ ನಡೆ ನುಡಿ, ಪ್ರವರ್ತನೆ ಎಲ್ಲ ಯೇಸುಮಯವಾಗುವಾಗ ಎಲ್ಲವೂ ಕೆಟ್ಟದೆಲ್ಲ ಅಳಿಸಿ ಹೋಗುತ್ತೆ. 2 ಕೊರಿಂಥ 5:17 ಹೇಳುತ್ತೆ, ಒಬ್ಬನು ಕ್ರಿಸ್ತನಲ್ಲಿ ಬಂದಾಗ ನೂತನ ಸೃಷ್ಟಿಯಾಗ್ತಾನೆ, ಹಳೆಯದೆಲ್ಲ ಅಳಿಸಿ ಹೋಗ್ತದೆ ಅಂತೇಳಿ. ನೀನು ಯೇಸುವಿನಲ್ಲಿ ನೂತನ ಸೃಷ್ಟಿಯಾಗಿ ಮಾರ್ಪಡ್ತಾ ಹೋಗು ಮಗಳೇ, ನಿನ್ನ ಎಲ್ಲ ಕೆಟ್ಟತನಗಳು, ನಿನ್ನ ದಾಹಗಳೆಲ್ಲ ತೀರಿ ಹೋಗ್ತದೆ. ಅವಳು ಹಾಗೇ ಮಾಡೋಕ್ಕೆ ಶುರು ಮಾಡಿದ್ಲು. ಇತ್ತೀಚೆಗೆ ನಾವು ಒಂದು ಧ್ಯಾನಕೂಟ ಮಾಡುವ ಜಾಗಕ್ಕೆ ಅವಳು ಬಂದು ಹೇಳಿದ್ಲು, ಸಿಸ್ಟರ್, ನಾನು ಯೇಸುವನ್ನು ಸಂಪೂರ್ಣವಾಗಿ ಆಶ್ರಯಿಸಿದ್ದೀನಿ. ಇವತ್ತು ನಾನು ಒಂಟಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನನ್ನ ಮಕ್ಕಳಿಗೆ ಇವತ್ತು ನಾನು ಒಂದು ಒಳ್ಳೆ ತಾಯಿ ಆಗಿದ್ದೀನಿ, ನನ್ನ ಅತ್ತೆಗೆ ನಾನೊಂದು ಒಳ್ಳೆ ಮಗಳಾಗಿದ್ದೀನಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥಿಸಿರಿ. ದೇವರ ವಾಕ್ಯ ಅದು ನಿಧಿ, ಅದು ಜೀವ ಕೊಡುವ ಸಜೀವವಾದ ಮೆಡಿಸಿನ್, ಟ್ಯಾಬ್ಲೆಟ್. ವೈದ್ಯರಲ್ಲಿ ಘನವೈದ್ಯನಾದ ವೈದ್ಯನು ನಮ್ಮ ಕುಟುಂಬದ ಎಲ್ಲ ರೋಗಗಳನ್ನು ತೆಗೆದುಹಾಕಿ ಸೌಖ್ಯ ಕೊಡಲು, ಶಕ್ತಿ ಕೊಡಲು, ಬಿಡುಗಡೆ ಕೊಡಲು ಶಕ್ತನಾದವರು. ಅವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಕುಟುಂಬದಲ್ಲಿ ದಿನ ಕಣ್ಣೀರಾಕಿ ಗೊಳೋ ಅಂತ ಹತ್ತು, ಹೇಗೇಗೋ ನಡ್ಕೊಂಡು, ಹುಚ್ಚರ ಥರ ಅಲ್ಕೊಂಡು, ಮನೇಲಿ ಜಗಳ, ಕಚ್ಚಾಟ, ರೋಷ, ದ್ವೇಷ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಒಂದೇ ಸೂರಿನಡಿಯಲ್ಲಿ ಬದುಕುವ 2 ಶತ್ರುಗಳ ಥರ ಬದುಕ್ತೀವಿ. ಗಂಡ ಹೆಂಡತಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ರು ಕೂಡ ಶತ್ರುಗಳ ಥರ ಇವತ್ತು ಬದುಕ್ತಾ ಇದ್ದೀವಿ. ಎಷ್ಟೋ ಕುಟುಂಬಗಳು ಹೊರಗಡೆ ನೋಡಲಿಕ್ಕೆ ಮಾದರಿ ಕುಟುಂಬ, ಆದರ್ಶ ದಂಪತಿಗಳು, ಒಳಗಡೆ ನೋಡಬೇಕು ಕೊಳೆತು ನಾರ್ತಾ ಇರ್ತದೆ. ಯೇಸು ಹತ್ರ ಹೇಳುವ, ಸತ್ತ ಲಾಜರ್ನಿಗೆ, ಕೊಳೆತು ಹೋದ ಲಾಜರ್ನಿಗೆ ಜೀವ ಕೊಟ್ಟಂತೆ, ಯೇಸುವೆ ನನ್ನ ಕುಟುಂಬದಲ್ಲಿ ಇವತ್ತು ಎಷ್ಟೋ ವಿಷಯಗಳು ಕೊಳೆತು ನಾರ್ತಾ ಇದೆ ಸ್ವಾಮಿ, ನನ್ನ ಕುಟುಂಬಕ್ಕೆ ಬನ್ನಿ ಯೇಸುವೆ, ನನ್ನ ಮಕ್ಕಳ ಜೀವನದಲ್ಲಿ ಬನ್ನಿ ಯೇಸುವೆ, ನನ್ನ ಪತಿಯ ಜೀವನದಲ್ಲಿ ಬನ್ನಿ ಯೇಸುವೆ, ನನ್ನ ಪತ್ನಿಯ ಜೀವನದಲ್ಲಿ ಬನ್ನಿ ಯೇಸುವೆ, ನನ್ನ ಹೆತ್ತವರ, ಬಾಳ ಸಂಗಾತಿಯ, ಸಹೋದರ ಸಹೋದರಿ, ಬಂಧು ಮಿತ್ರಾದಿಗಳ, ರಕ್ತ ಸಂಬಂಧಿಗಳ ಜೀವನದಲ್ಲಿ ಬನ್ನಿ ಯೇಸುವೆ, ನನ್ನ ಕೊರತೆಯಲ್ಲಿ ಬಿಡುಗಡೆಯಾಗಿ ಬನ್ನಿ ಯೇಸುವೆ, ನನ್ನ ದುಃಖದಲ್ಲಿ ಸಂತೋಷವಾಗಿ ಬನ್ನಿ ಯೇಸುವೆ, ನನ್ನ ರೋಗದಲ್ಲಿ ಸೌಖ್ಯವಾಗಿ ಬನ್ನಿ ಯೇಸುವೆ. ಕುಟುಂಬವಾಗಿ ನೀವು ಕೂತು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸೋದಾದರೆ ಪ್ರಿಯರೇ, ಖಂಡಿತವಾಗಿಯೂ ಬಿಡುಗಡೆ ಆಗುತ್ತೆ. 100%, 101% ಯೇಸು ನಾಮದಲ್ಲಿ ಬಿಡುಗಡೆ ಆಗುತ್ತೆ ಅಂತೇಳಿ ಒಂದು ಯೇಸುವಿನ ಮಗಳಾಗಿ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು 5-6 ವರ್ಷಗಳ ಹಿಂದೆ ಬ್ರದರ್ ಟಿ ಕೆ ಜಾರ್ಜ್ ಒಂದಿನ ನನ್ನ ಹತ್ರ ಹೇಳಿದರು. ನಾನು ಅವ್ರ ಹತ್ರ ಹೇಳಿದೆ, ಅಣ್ಣ, ಮಗಳು ಹೇಳ್ತಾಳೆ ಡಾಕ್ಟ್ರು ಆಗಬೇಕು ಅಂತ ಹೇಳಿ, ಅಷ್ಟೊಂದು ಹಣಕ್ಕೆ ಎಲ್ಲಿ ಹೋಗೋದು? ಅವ್ರು ಹೇಳಿದರು, ಪ್ರಲಾಪ 2:19 ಹೇಳುತ್ತೆ, ಸುಪ್ರಭಾತದಲ್ಲಿ ಎದ್ದು ಕರಗಳನ್ನು ಮೇಲೆ ಕೆತ್ತಿ ಸ್ತುತಿ ಮಾಡು, ನಿನ್ನ ಮಕ್ಕಳ ಪ್ರಾಣ ರಕ್ಷಣೆಗಾಗಿ, ಅವರ ಒಳ್ಳೆಯ ಭವಿಷ್ಯಕ್ಕಾಗಿ. ನನ್ನ ಹಸ್ಬೆಂಡಿಗೆ ಸಹ ಹೇಳಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಕೈಗಳನ್ನ ಮೇಲೆ ಹಾಕಿ ಸ್ತುತಿ ಮಾಡಿ, ಎಲ್ಲೇ ಇದ್ದರೂ ಆ ಜಾಗದಲ್ಲಿ ಎದ್ದ ತಕ್ಷಣ ಕೈಗಳನ್ನ ಮೇಲೆ ಹಾಕಿ ಮಕ್ಕಳನ್ನ ಸಮರ್ಪಿಸಿ ಸ್ತುತಿ ಮಾಡಿ. ನಾನು ಕೂಡ 5-6 ವರ್ಷದಿಂದ ಎದ್ದ ತಕ್ಷಣ ಒಂದು 5 ನಿಮಿಷ ಆದರೂ, ಒಂದು 2 ನಿಮಿಷ ಆದರೂ, 3 ನಿಮಿಷ ಆದರೂ ಮಕ್ಕಳನ್ನ ಸಮರ್ಪಿಸಿ, ಕುಟುಂಬವನ್ನು ಸಮರ್ಪಿಸಿ ಸ್ತುತಿ ಮಾಡೋಕ್ಕೆ ಶುರು ಮಾಡಿದೆ. ಅದರ ಫಲ ಏನೂ ಅಲ್ಲ ರೀ, 0 ಅಲ್ಲಿ 0. ನನ್ನ ಮಗಳು ಇವತ್ತು ಯುಕ್ರೇನಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಾಳೆ. ಯೇಸುವಿಗೆ ಅಸಾಧ್ಯವಾದುದು ಯಾವುದಿಲ್ಲ.
ಮಕ್ಕಳು ಒಂದು ಆಸೆಗಳನ್ನ ಹೇಳಿದರೆ ಯೇಸುವಲ್ಲಿ ಹೇಳಿ, ಕೊಡುವ ದೇವರು, ಅವಶ್ಯಕತೆಗಳನ್ನು ಪೂರೈಸುವ ದೇವರು. ಅವರಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದು ಉಂಟಿರಿ? ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವೈಡೂರ್ಯ ಎಲ್ಲವೂ ಅವರದ್ದೇ. ಅವರು ಸೃಷ್ಟಿ ಮಾಡಿದ್ದು. ಒಂದು ನುಡಿಯಿಂದ ಸರ್ವವನ್ನು ಸೃಷ್ಟಿ ಮಾಡಿದ ದೇವರಿಗೆ ನಮ್ಮ ಕುಟುಂಬದ ಅವಶ್ಯಕತೆಗಳನ್ನು, ನಮ್ಮ ದಿನನಿತ್ಯದ ಅವಶ್ಯಕತೆಗಳನ್ನು ಈಡೇರಿಸಿಕೊಡ್ಲಿಕ್ಕೆ ಆಗಲ್ವಾ? 100% ಆಗುತ್ತೆ. ನಾವು ವಿಶ್ವಾಸದಿಂದ ಪ್ರಾರ್ಥಿಸಬೇಕಷ್ಟೇ. ಯೇಸು ನಾಮದಲ್ಲಿ ಪ್ರಾರ್ಥಿಸಬೇಕಷ್ಟೇ. ಕುಟುಂಬವಾಗಿ ಪ್ರಾರ್ಥಿಸಬೇಕು. ಸ್ತುತಿ ಮಾಡಿ ಪ್ರಾರ್ಥಿಸಿ, ದೇವರ ವಾಕ್ಯ ಓದಿ ಪ್ರಾರ್ಥಿಸಿ, ಜಪಸಾರ ಮಾಡಿ ಪ್ರಾರ್ಥಿಸಿ, ಯೇಸುವನ್ನೇ ಆಶ್ರಯಿಸಿ ಜೀವಿಸಿ. ನೀವು, ನಿಮ್ಮ ಕುಟುಂಬವು ಯೇಸು ನಾಮದಲ್ಲಿ ರಕ್ಷಣೆಯಾಗುವುದು. ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ನಮ್ಮ ಕುಟುಂಬದಲ್ಲಿ ಇವತ್ತು ಕುಟುಂಬ ಪ್ರಾರ್ಥನೆ ಇದೆಯಾ? ಯೇಸುವೆ, ನೀವು ನನಗೆ ದಾನವಾಗಿ ಕೊಟ್ಟ ಕುಟುಂಬ ಸ್ವಾಮಿ. ಇವತ್ತು ಎಷ್ಟೋ ಮಂದಿಗೆ ಕುಟುಂಬ ಇಲ್ಲ. ನಿಮ್ಮ ಕರುಣೆಯಿಂದ ಇವತ್ತು ನನಗೊಂದು ಕುಟುಂಬ ಕೊಟ್ಟಿದ್ದೀರಾ. ಆ ಕುಟುಂಬದಲ್ಲಿ ನಾನು ಒಂದು ಒಳ್ಳೆ ತಾಯಿ ಆಗಿಲ್ಲ, ಒಂದು ಒಳ್ಳೆ ತಂದೆ ಆಗಿಲ್ಲ, ಒಂದು ಒಳ್ಳೆ ಮಕ್ಕಳಾಗಿಲ್ಲ. ಯೇಸುವೆ, ನಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲ ಯೇಸುವೆ. ಸ್ತುತಿ ಇಲ್ಲ ಯೇಸುವೆ. ದೇವರ ವಾಕ್ಯ ನನ್ನ ಕುಟುಂಬದಲ್ಲಿ ಇಲ್ಲ ಯೇಸುವೆ. ಬಲಿಪೂಜೆಗೆ ನಾವು ಕುಟುಂಬವಾಗಿ ಒಟ್ಟಿಗೆ ಹೋಗಿ ಭಾಗವಹಿಸುವುದಿಲ್ಲ ಸ್ವಾಮಿ. ಕ್ಷಮಿಸಿರಿ ಯೇಸುವೆ. ಪ್ರಾರ್ಥನಾ ವರದಿಂದ, ವಿಶ್ವಾಸದ ವರದಿಂದ, ಕ್ಷಮಿಸುವ ವರದಿಂದ, ಪ್ರೀತಿಯ ವರದಿಂದ, ಫಲಗಳಿಂದ ನನ್ನ ಕುಟುಂಬವನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ ಯೇಸುವೆ. ನಿಮಗೆ ಅಸಾಧ್ಯವೆಂಬುದು ಯಾವುದಿಲ್ಲ ಸ್ವಾಮಿ. ನನ್ನ ಕುಟುಂಬದಲ್ಲಿ ಇವತ್ತು ಅನೇಕ ಕೊರತೆಗಳಿದೆ ಯೇಸುವೆ. ಸಾಲದ ಬಾಧೆ ಇದೆ ಸ್ವಾಮಿ, ಕಣ್ಣೀರಿದೆ, ದುಃಖ ಇದೆ, ನೋವಿದೆ, ಸೋಲು ಇದೆ, ನಿರಾಶೆ ಇದೆ. ಮಕ್ಕಳು ಓದ್ತಾ ಇಲ್ಲ ಯೇಸುವೆ. ಫೀಸ್ ಕಟ್ಟಲಿಕ್ಕೆ ಕೂಡ ಕಾಸಿಲ್ಲ ಯೇಸುವೆ. ಒಂದೊತ್ತು ಊಟಕ್ಕೆ ಇದ್ರೆ ಇನ್ನೊಂದು ಹೊತ್ತು ಇರೋದಿಲ್ಲ ಸ್ವಾಮಿ. ಎಷ್ಟು ಕಷ್ಟ ಯೇಸುವೆ. ಆದರೆ ಅದರೆಲ್ಲದರಿಂದ ಬಿಡುಗಡೆ ಕೊಡಲಿಕ್ಕೆ ನೀನು ಶಕ್ತನಾದವರು ಸ್ವಾಮಿ. ಈಗೋ ಸ್ವಾಮಿ, ನನ್ನ ಕುಟುಂಬವನ್ನು ಸಮರ್ಪಿಸ್ತಿದ್ದೇನೆ ಯೇಸುವೆ. ನೀವು ಬಿಡುಗಡೆ ಮಾಡಿರಿ ಸ್ವಾಮಿ. ನಮ್ಮ ಕುಟುಂಬವನ್ನು ನೀವು ಕಟ್ಟಿರಿ ಯೇಸುವೆ. ನೀವು ಕೂಡ ಒಂದು ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಸ್ವಾಮಿ. ನಿಮ್ಮ ಪ್ರಥಮ ಅದ್ಭುತವನ್ನು ಒಂದು ಕುಟುಂಬದಲ್ಲಿ ಕಾನಾ ಮದುವೆಯಲ್ಲಿ ನೀವು ಮಾಡಿದ ದೇವರು ನೀವು ಯೇಸುವೆ. ನಮ್ಮ ಕುಟುಂಬಕ್ಕೆ ಆಶ್ರಯವಾಗಿ, ಆಶೀರ್ವಾದವಾಗಿ ಬನ್ನಿ ಯೇಸುವೆ. ಸತ್ತ ಲಾಜರ್ನ ಮನೆಗೆ ಹೋಗಿ ಆ ದುಃಖದಿಂದ, ನೋವಿನಿಂದ ಅವರನ್ನು ಬಿಡುಗಡೆ ಮಾಡಿದಂತೆ ಯೇಸುವೆ, ನಮ್ಮ ಕುಟುಂಬದಲ್ಲಿರುವ ಎಲ್ಲ ದುಃಖಗಳು, ಕೊರತೆಗಳು, ನಿರಾಶೆಗಳನ್ನು ತೆಗೆದುಹಾಕಿ ನಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ನೀವು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ಸ್ವಾಮಿ. ನಮ್ಮ ಕುಟುಂಬವನ್ನು ಕಟ್ಟಿರಿ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕದಿಂದ ತುಂಬಿಸಿರಿ ಯೇಸುವೆ. ಪ್ರಾರ್ಥನೆಯ ವರದಿಂದ ತುಂಬಿಸಿರಿ ಸ್ವಾಮಿ. ಎಲ್ಲ ಸೋಲುಗಳು, ನಿರಾಶೆಗಳು, ಸೋಲುಗಳು, ದುಃಖಗಳು, ನೋವುಗಳು, ರೋಗಗಳು ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ ಸ್ವಾಮಿ. ನಮ್ಮ ಕುಟುಂಬದಲ್ಲಿ ಪ್ರಾರ್ಥಿಸುವಾಗ ಅದ್ಭುತಗಳು ನಡೆಯುವುದಕ್ಕಾಗಿ ಸ್ತೋತ್ರ ಯೇಸುವೆ. ವರಗಳಿಂದ, ಫಲಗಳಿಂದ, ಕೃಪಾವರಗಳಿಂದ ನಮ್ಮ ಕುಟುಂಬವನ್ನು ತುಂಬಿಸಿ ಆನಂದ, ಆರೋಗ್ಯ, ಅಭಿಷೇಕ, ಆದಾಯ, ಐಶ್ವರ್ಯ ನಮ್ಮ ಕುಟುಂಬಕ್ಕೆ ಕೊಡುವುದಕ್ಕಾಗಿ ಸ್ತೋತ್ರ ಯೇಸುವೆ. ಕೆಲಸವಿಲ್ಲದ ನಮ್ಮ ಕುಟುಂಬಕ್ಕೆ ನೀವೊಂದು ಒಳ್ಳೆಯ ಕೆಲಸವನ್ನು ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಕುಟುಂಬವನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಮಾತೆ ಮರಿಯಮ್ಮರ ಮಧ್ಯಸ್ಥಿಕೆಯಲ್ಲಿ ಯೇಸು ನಾಮದಲ್ಲಿ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ.